ಈಗ 24ನೇ ವರ್ಷ. ಅಂದ್ರೆ ಬರುವ ವರ್ಷ ಇದಿರುಗೊಳ್ಳುವಂತಹ ಬಹಳ ವೈಭವೋಪೇತವಾದ ರಜತ ವರ್ಷದ ಪೂರ್ವಭಾವಿ ವರ್ಷ. ಈ ವರ್ಷ ಅದಕ್ಕೊಂದು ಅಧಿಕೃತವಾದ ಚಾಲನೆ ಪ್ರೋತ್ಸಾಹ ಸಿಗಬೇಕು ಮತ್ತು ಬರುವ ವರ್ಷಕ್ಕೆ ಬೇಕಿರುವಂತಹ ಒಂದು ಪೂರ್ವ ಸಿದ್ಧತೆಯ ವಿಶೇಷ ವಾತಾವರಣ ಕಲ್ಪನೆ ಆಗಬೇಕೆನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮ ಉಚಿತವಾಗಿ ಈ ಶಿಬಿರದ ಮುಖೇನ ಇಲ್ಲಿ ಸಾಕಾರಗೊಂಡಿದೆ. ಮುಖ್ಯವಾಗಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡ ಏನಪೋಯ ವೈದ್ಯಕೀಯ ಆಸ್ಪತ್ರೆ, ಏನಪೋಯ ದಂತ ಕಾಲೇಜು ಮತ್ತು ಆಸ್ಪತ್ರೆ ತೆರಳಕಟ್ಟೆ ಇವೆರಡರ ಸಹಯೋಗ ಜೊತೆಗೆ ಈ ಭಾಗದಲ್ಲಿ ನಿರಂತರವಾಗಿ ಮಾನವೀಯ ಕಳಕಳಿಯ ಸೇವೆಯನ್ನು ಮಾಡಿದಲ್ಲದೆ ಸಂಘಟನಾತ್ಮಕವಾಗಿ ಊರಿಗೆ ಬಲವನ್ನು ಕೊಡ್ತಾ ಇರುವ ಲಯನ್ಸ್ ಕ್ಲಬ್ ಚೋಟಮಗಳೂರು ಇವರ ಜೊತೆಗಾರಿಕೆಯಿಂದ ಬಹಳ ಸುಂದರವಾದಂತಹ ಶಿಬಿರ ಇಲ್ಲಿ ಆಯೋಜನೆಗೊಂಡಿದೆ. ಕಾರ್ಯಕ್ರಮವನ್ನು ಸ್ಥಳದ ಗ್ರಾಮ ದೇವರಾಗಿರುವಂತಹ ಸೋಮನಾಥನನ್ನು, ಸ್ಥಳ ದೈವವಾಗಿರುವಂತಹ ವೈದ್ಯನಾಥ ಸಪರಿವಾರ ಶಕ್ತಿಗಳನ್ನು ಮತ್ತು ಮುಖ್ಯವಾಗಿ ಈ ಭಾಗವನ್ನು ಕಾದುಕೊಂಡು ಬಂದಿರುವಂತಹ ರಾಹುಗುಳಿಗ ನಾಗಬ್ರಹ್ಮರನ್ನು, ಈ ಮಣ್ಣಿನಲ್ಲಿ ನೆಲೆ ಪಡೆದಿರುವಂತಹ ಸರ್ವ ದೈವ ದೇವರುಗಳನ್ನು, ಗುರು ಹಿರಿಯರನ್ನು ಸದ್ಭಕ್ತಿ ಪೂರ್ವಕವಾಗಿ ಅಭಿವಂದಿಸಿಕೊಂಡು ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ಮೂಲಕ ಶುಭ ಚಾಲನೆ ನೀಡೋಣ. ಈ ಪ್ರಾರ್ಥನೆಗೆ ದನಿಯಾಗಬೇಕಾಗಿ ಕುಮಾರಿ ಧನ್ಯ, ಬ್ರಾಹ್ಮರಿ, ವರ್ಷಿಣಿ, ಸ್ವಾತಿ ಮತ್ತು ಸನ್ವಿ ಇವರಲ್ಲಿ ಕೋರಿ. ಶಂಕರ ಸುತ ಶರಣು, ವಿನಾಯಕ ಮಂಗಳವರ ಶರಣು, ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು, ವಿನಾಯಕ ಮಂಗಳವರ ಶರಣು. ಮಧುರು ಗಣಪತಿ ಶರಣು, ಗಣಪತಿ ಕುಂಬಾಶಿ ಗಣಪತಿ ಶರಣು, ಹಳ್ಳಿಯಂಗಡಿ ಗಣಪತಿ ಇರಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು, ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು, ವಿನಾಯಕ ಮಂಗಳವರ ಶರಣು. ಸುಮುಖನೆ ಕಪಿಲನೆ ಏಕದಂತನೆ ಶುಭವರ್ಣ ಗೌರಿ ಸುತನೆ, ಸುಮುಖನೆ ಕಪಿಲನೆ ಏಕದಂತನೆ ಶುಭವರ್ಣ ಗೌರಿ ಸುತನೆ, ನೀನಿಲ್ಲದೆ ನಗಾರು ಸಕರಿಲ್ಲವೋ, ಬಾಂಧವರಿಲ್ಲವೋ, ಕಾಯುವರಿಲ್ಲವೋ. ಡಾಕ್ಟರ್ ರೇಖಾ ಶೆಣೈ, ಏನಪೋಯ ದಂತ ವೈದ್ಯಕೀಯ ಶಿಬಿರ ಡಾಕ್ಟರ್ ಶೆಣೈ ಇವರಿಗೆ ಸ್ವಾಗತವನ್ನು ಬಯಸ್ತೇವೆ. ಐಲಿನ್ ಮತಾಯಿಸ್ ಅವರಿಗೆ ಸ್ವಾಗತವನ್ನು ಬಯಸ್ತೇವೆ. ಲಯನ್ ಅಡುಗೆ ನಾರಾಯಣ್ ಕೆಸಿ ಇವರಿಗೆ ಕೂಡ ಸ್ವಾಗತವನ್ನು ಬಯಸ್ತೇವೆ. ಶ್ರೀಯುತ ಅಬ್ದುಲ್ ರಶೀದ್ ಅಧ್ಯಕ್ಷರು ಜುಮ್ಮಾ ಮಸೀದಿ ಉಳ್ಳಾಳ ಇವರಿಗೂ ಸ್ವಾಗತವನ್ನು ಬಯಸ್ತೇವೆ. ಶ್ರೀಯುತ ಎಂ ಅಮೀನ್ ಗೌರವಾಧ್ಯಕ್ಷರು ಶಿವಾಜಿ ಪಂಚ್ ಸರ್ಕಲ್ ತೊಕ್ಕೋಟು ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇವೆ. ಯು ಲಕ್ಷ್ಮಣ್ ಹಬ್ಬಕನಗರ ಮಾಜಿ ಕೌನ್ಸಿಲರ್ ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇವೆ. ಶ್ರೀಮತಿ ಭಾರತಿ ಕೌನ್ಸಿಲರ್ ಹಬ್ಬಕನಗರ ರತ್ನಗರ ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇವೆ. ಸ್ವಾಗತ. ಸಭಾಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ನಾರಾಯಣ ತೆಂಗಿನಹಿತ್ಲು ಇವರಿಗೆ ನಮ್ಮ ಸದಸ್ಯರಾಗಿರುವ ಶ್ರೀ ಸದಾನಂದ ತೆಂಗಿನಹಿತ್ಲು ಇವರ ವೇದಿಕೆಗೆ ಬಂದು ಪುಷ್ಪವನ್ನು ನೀಡಿ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ವಿನಂತಿ. ನಾರಾಯಣ ತೆಂಗಿನಹಿತ್ಲು ಇವರಿಗೆ ಚಪ್ಪಾಳೆ ಮೂಲಕ ಸ್ವಾಗತಿಸೋಣ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಡಾಕ್ಟರ್ ರೇಖಾ ಪಿ ಶೆಣೈ ಇವರಿಗೆ ಇಂದಿರಾ ಸದಾನಂದ ಇವರು ಶ್ರೀಮತಿ ಇಂದಿರಾ ಸದಾನಂದ ಇವರ ವೇದಿಕೆಗೆ ಬಂದು ಪ್ರೀತಿ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಸಿಸ್ಟರ್ ಐಲಿನ್ ಮತಾಯಿಸ್ ಇವರಿಗೆ
ಪ್ರಾಮಾಣಿಕ ಸೇವೆ ಸಲ್ಲಿಸುತ್ತಾ ಬಂದಿದ್ದೇವೆ. ನಮ್ಮ ಸ್ವಾಗತ್ ಫ್ರೆಂಡ್ಸ್ ಕ್ಲಬ್ 1994 ಅಕ್ಟೋಬರ್ 11ರಂದು ಸ್ಥಾಪನೆಗೊಂಡು ನಮ್ಮ ಸಂಸ್ಥೆಯು ಸ್ಥಾಪನೆಯ ಕಾಲದಲ್ಲಿ 14 ಮಂದಿ ಸದಸ್ಯರನ್ನು ಹೊಂದಿದ್ದು, ಲತೀಶ್ ಅವರ ಅಧ್ಯಕ್ಷತೆಯಲ್ಲಿ ಈ ಭಾಗದ ಜನರ ವಿಶ್ವಾಸವನ್ನು ಗಳಿಸುತ್ತಾ 2007ರಲ್ಲಿ ಕ್ರಿಕೆಟ್ ಪಂದ್ಯಾಟದ ಆಯೋಜನೆಯನ್ನು, 2008ರಲ್ಲಿ ಕಬಡ್ಡಿ ಪಂದ್ಯಾಟದ ಆಯೋಜನೆಯನ್ನು ಮಾಡಿರುವ ನಮ್ಮ ಸ್ವಾಗತ್ ಫ್ರೆಂಡ್ಸ್ ಕ್ಲಬ್ 2008ರಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಹಯೋಗದಲ್ಲಿ ತನ್ನ 34ನೇ ಕಣ್ಣು ತಪಾಸಣಾ ಮತ್ತು ಚಿಕಿತ್ಸಾ ಶಿಬಿರವನ್ನು ಉಚಿತವಾಗಿ ಹಮ್ಮಿಕೊಂಡಿದ್ದೇವೆ. 2009ರಲ್ಲಿ ಉಳ್ಳಾಲ ಆರೋಗ್ಯ ಕೇಂದ್ರದ ಪರಿಸರದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. 2017 ಮತ್ತು 18ನೇ ಸಾಲಿನಲ್ಲಿ 9 ಕೆರೆ ಪರಿಸರದಿಂದ ವೈದ್ಯನಾಥ ದೇವಸ್ಥಾನದವರೆಗೆ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸ್ಥಳೀಯ ರಾಹುಗುಳಿಗ ವನದಲ್ಲಿ ವಾರ್ಷಿಕ ಕೋಳದ ನಡೆಯುವ ಸಂದರ್ಭದಲ್ಲಿ ಪ್ರತಿ ವರ್ಷವೂ ದಾರಿದೀಪದ ವ್ಯವಸ್ಥೆಯನ್ನು ನೀಡಿದ್ದೇವೆ. ತೊಕೋಟು ಹೊಲಪೇಟೆ ಶ್ರೀ ವಿದ್ಯಾಗಣಪತಿ ಶೋಭಾಯಾತ್ರೆ ನಮ್ಮ ಪರಿಸರಕ್ಕೆ ಬರುವಾಗ ದಾರಿದೀಪದ ವ್ಯವಸ್ಥೆಯನ್ನು ನೀಡಿದ್ದೇವೆ. 2007ರಲ್ಲಿ ಕರ್ನಾಟಕ ರಾಜ್ಯ ಯುವಜನ ಇಲಾಖೆಯಿಂದ ನೋಂದಾವಣೆಗೊಂಡಿರುವ ನಮ್ಮ ಸ್ವಾಗತ್ ಫ್ರೆಂಡ್ಸ್ ಕ್ಲಬ್ ಪ್ರಸ್ತುತ 34 ಜನ ಸದಸ್ಯರನ್ನು ಹೊಂದಿದ್ದು, 5 ಮಂದಿ ಸದಸ್ಯರು ವಿದೇಶದಲ್ಲಿದ್ದು ಉದ್ಯೋಗದಲ್ಲಿದ್ದಾರೆ. 2016-17ರಲ್ಲಿ ಶ್ರೀಯುತ ರವಿಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅನೇಕ ಪ್ರಗತಿ ಕಾರ್ಯಕ್ರಮಗಳು ನೆರವೇರಿದ್ದು, ಪ್ರಸ್ತುತ ಈ ವರ್ಷದಲ್ಲಿ ಶ್ರೀ ಶೇಖರ್ ಬಂಗೇರ ಅಬ್ಬಕ್ಕನಗರ ಇವರ ಅಧ್ಯಕ್ಷತೆಯಲ್ಲಿ 24ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಏನಪ್ಪಯ್ಯ ಸಂಸ್ಥೆ ಮತ್ತು ಲಯನ್ಸ್ ಕ್ಲಬ್ ಸಂಯೋಗದಲ್ಲಿ ಉಚಿತ ನೇತ್ರ ತಪಾಸಣೆ ಹಾಗೂ ದಂತ ಚಿಕಿತ್ಸಾ ಶಿಬಿರವನ್ನು ಸಂಯೋಜಿಸಿದ್ದೇವೆ. ಮುಂದಿನ ವರ್ಷ ನಮ್ಮ ಸಂಸ್ಥೆಯು ಬೆಳ್ಳಿ ಹಬ್ಬದ ಸಂಭ್ರಮ ವಿಶೇಷವಾಗಿ ಆಚರಿಸಬೇಕೆಂಬ ಉದ್ದೇಶದಲ್ಲಿದ್ದೇವೆ. ನಿಮ್ಮೆಲ್ಲರ ಪೂರ್ಣ ಪ್ರಮಾಣದ ಸಹಕಾರ ಸಲಹೆ ಇರಲಿ ಎಂಬ ಆಶಯದೊಂದಿಗೆ ಈ ತನಕ ತಾವು ನೀಡಿರುವ ಎಲ್ಲ ಬಗೆಯ ಸಹಾಯ ಪ್ರೋತ್ಸಾಹಗಳಿಗೆ ಮನಸಾರೆ ವಂದಿಸುತ್ತಾ ಈ ವರದಿಯನ್ನು ವಿರಾಮಗೊಳಿಸುತ್ತೇನೆ. ರಿಚರ್ಡ್ ವೇಗಸ್ ಅವರಿಗೆ ಸುಕುಮಾರ್ ಸ್ವಾಗತ್ ಫ್ರೆಂಡ್ಸ್ ಕ್ಲಬ್ ಇವರು ಆಯೋಜನೆಗೊಳಿಸಿರುವಂತಹ ಶಿಬಿರದ ಉದ್ಘಾಟನೆ ಇದೀಗ ಪವಿತ್ರವಾಗಿರುವಂತಹ ಕರಾರವಿಂದಗಳಿಗೆ ದೀಪ ಪ್ರಜ್ವಲನದ ಮುಖೇನ ಸ್ಥಳೀಯ ರಾಹುಗುಳಿಗ ದೈವದ ಸನ್ನಿಧಾನದಲ್ಲಿ ದೀಪ ಬೆಳಗಿಕೊಂಡು ಆರಾಧನೆ ಧೂಪ ದೀಪಗಳ ಆರಾಧನೆ ಮಾಡುವಂತಹ ಕೈಗಳಿಂದ ಭಾಸ್ಕರ ಬಂಗೇರ ಇವರ ಅಮೃತ ಹಸ್ತದಿಂದ ಪವಿತ್ರವಾಗಿರುವಂತಹ ದೀವಿಗೆಯ ಪ್ರಜ್ವಲನ ನಡೆದಿದೆ. ಅಲ್ಲದೆ ಸಭಾಧ್ಯಕ್ಷತೆ ವಹಿಸಿರುವಂತಹ ನಾರಾಯಣ ತೆಂಗಿನೇತಿಲು ಇವರು ಪರಮ ಪವಿತ್ರವಾಗಿರುವಂತಹ ದೀಪವನ್ನು ಪ್ರಜ್ವಲಿಸಿಕೊಂಡಿದ್ದಾರೆ. ಇತರ ಎಲ್ಲ ಅತಿಥಿಗಳು ಕೂಡ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಕೈ ಸೇರಿಸ್ತಾ ಇದ್ದಾರೆ. ಮೊದಲೇ 24ನೇ ವರ್ಷದ ಈ ಲೇಸ್ ತುಡರು ಅರ್ಲಾವುನ ಮುಖೇನ ಉದೀಪನನ್ನು ಪಡೆಯೊಂದುಂಡು ಅಂಚಾದು ಸಾಮರಸ್ಯದ ಸಂಕೇತ ಬಾಯಿನಂಚಿನ ಈ ಲೇಸುಡು ಮಾತ ಕೈ ಸೇರ ಒಂದು ಮೋಕೆದ ತುಡರನ್ನು ಬೆಳಗಾದ ಲೋಕಘೋಷ. ಸ್ವಾಗತ್ ಫ್ರೆಂಡ್ಸ್, ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ಸಂಸ್ಥೆ ಕಟ್ಟಿ ಬೆಳೆಸಬೇಕಾದ್ರೆ ಅದು ಎಷ್ಟು ಕಷ್ಟ ಇದೆ ಎಂದಿರೋದು ಅದು ಅನುಭವಿಸುವವರೆಗೂ ಮಾತ್ರ ಗೊತ್ತಾಗುತ್ತೆ. ಅದು 24 ವರ್ಷ ನಡೆಸ್ಕೊಂಡು ಬರಬೇಕಾದ್ರೆ ಅದರಲ್ಲಿ ಎಷ್ಟು ಕಷ್ಟ ನಷ್ಟಗಳು, ಎಷ್ಟು ಅವರ ಆ ಪ್ರೀತಿಪೂರ್ವಕ ಅವರ ಕೆಲಸ ಕಾರ್ಯಗಳು ಇಲ್ಲಿ ಆಗಿದೆ ಎಂದಿರೋದು ತಮಗೆಲ್ಲರಿಗೂ ಗೊತ್ತಿರಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಿ. ಇವತ್ತಿನ ಕಾರ್ಯಕ್ರಮ ಅಂತ ಹೇಳಿದ್ರೆ ಇದೊಂದು ದೊಡ್ಡ ಕಾರ್ಯಕ್ರಮ ಆಗಬೇಕಾಯ್ತು. ಜನಗಳು ಕಡಿಮೆ ಬಂದಿದ್ದಾರೆ, ಮೋಸ್ಟ್ಲಿ ಇನ್ನೂ ಮುಂದೆ ಬರಬಹುದು ಅಂತ ಕಾಣ್ತದೆ. ಇನ್ನೊಂದು ಏನಂತ ಹೇಳಿದ್ರೆ ಜನಗಳಿಗೆ ತಮ್ಮ ಆರೋಗ್ಯದ ಬಗ್ಗೆ ಅಷ್ಟೊಂದು ಗಮನ ಕಾಣ್ತಾ ಇಲ್ಲ. ಅವರವರ ಆರೋಗ್ಯ ಕಾಪಾಡಬೇಕಾದ್ರೆ ಅದು ಅವರವರೇ ಕಾಪಾಡಬೇಕು. ಬಾಕಿ ಇರುವ ಎಲ್ಲ ಕಾರ್ಯಕಲಾಪಗಳಲ್ಲಿಯೂ ಕೂಡ ಬೇರೆಯವರು ನಿಮಗೆ ಸಹಾಯ ಮಾಡಬಹುದು. ಅವರವರ ಆರೋಗ್ಯ ಮಾತ್ರ ಅವರವರ ಕೈಯಲ್ಲೇ ಇದೆ. ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತಾರೆ. ಹೆಲ್ತ್ ಚೆನ್ನಾಗಿದ್ರೆ ನೀವೇನು ಮಾಡಿದ್ರು ಏನು ಮಾಡೋಕ್ಕೂ ನಿಮಗೆ ಶಕ್ತಿ ಇರುತ್ತೆ. ಹೆಲ್ತೇ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ
ನೀವು ಎಷ್ಟು ಕೋಟಿ ಸಂಪಾದನೆ ಮಾಡಿದರೂ ಕೂಡ ಅದನ್ನು ಅನುಭವಿಸಲಿಕ್ಕೆ ನಿಮಗೆ ಸಾಧ್ಯವಾಗಲ್ಲ. ಅದಕ್ಕೋಸ್ಕರ ಹೇಳ್ತೇವೆ ಹೆಲ್ತ್ ಈಸ್ ವೆಲ್ತ್. ಕಾಸು ಎಷ್ಟಿದ್ರೂ ಕೂಡ ಅದು ರಿಯಲ್ ವೆಲ್ತ್ ಅಂತ ನಾವು ಹೇಳಕ್ಕಾಗೋದಿಲ್ಲ. ರಿಯಲ್ ವೆಲ್ತ್ ಇಸ್ ಓನ್ಲಿ ಹೆಲ್ತ್. ಹಾಗೆ ಈ ಹೆಲ್ತ್ ಅನ್ನು ಹೇಗೆ ಕಾಪಾಡಬೇಕು? ಏನಪ್ಪೋಯ ಆಸ್ಪತ್ರೆಯ ಡಾಕ್ಟರ್ಸ್ ಎಲ್ಲ ಇಲ್ಲಿ ಬಂದಿದ್ದಾರೆ, ಅವರು ನಿಮಗೆ ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡಬಹುದು. ಬಟ್ ಒಂದು ಚುಟುಕಾಗಿ ನಾ ಇದ್ರ ಬಗ್ಗೆ ಒಂದು ವಿಷಯ ಹೇಳ್ತೀನಿ. ಹೇಗಂತ ಹೇಳಿದ್ರೆ, ಒಂದು ಬೆಳಿಗ್ಗೆ ಎದ್ದೇಳೋದು. ಬೆಳಿಗ್ಗೆ ಎದ್ದಾಗ ತಮಗೆಲ್ಲರಿಗೂ ಗೊತ್ತಿರುತ್ತೆ, ಈಗ ಶುದ್ಧ ಗಾಳಿ ಶ್ವಸಿಸಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಏರ್ ಪೊಲ್ಯೂಷನ್ ಆಗುತ್ತೆ, ಎಲ್ಲರಿಗೂ ಗೊತ್ತಿದೆ. ಗಾಡಿ ಓಡಾಡೋಕ್ಕೆ ಶುರು ಆದ್ಮೇಲೆ ಏರ್ ಪೊಲ್ಯೂಷನ್ ಆಗುತ್ತೆ. ಸೊ ಬೆಳಗಿನ ಜಾವದಲ್ಲಿ ಎದ್ದು ಒಂದು ವಾಕ್ ಇಲ್ಲ ಒಂದು ಯೋಗಾಸನ ಇಂಥದ್ದೆಲ್ಲ ಮಾಡಿದರೆ ಆರೋಗ್ಯ ಬಹಳ ಒಳ್ಳೆಯದು. ನಾನಂತೂ ಮಾಡ್ತೀನಿ, 4 ಗಂಟೆಗೆ ಎದ್ದು ಡೈಲಿ ಮಾಡ್ತೀನಿ. ವಾಕು ಮಾಡ್ತೀನಿ, ಯೋಗಾಸನೂ ಮಾಡ್ತೀನಿ, ಶಟಲ್ ಬ್ಯಾಡ್ಮಿಂಟನ್ ಆಡ್ತೀನಿ, ಎಲ್ಲ ಮಾಡ್ತೀನಿ. ಆಗೋದಿಲ್ಲ ಅಂದಿರೋ ಪ್ರಶ್ನೆ ಇಲ್ಲ. ಬಟ್ ಬೇಕಾಗಿರೋದು ಏನು ಅಂತ ಹೇಳಿದ್ರೆ ನಮ್ಮ ಡೆಡಿಕೇಶನ್. ಆ ಡೆಡಿಕೇಶನ್ ಇದ್ರೆ, ಡೆಡಿಕೇಶನ್ ಜೊತೆಯಲ್ಲಿ ಡಿಸಿಪ್ಲಿನ್, ಡಿಟರ್ಮಿನೇಷನ್, ಡೆಡಿಕೇಶನ್ ಅಂಡ್ ಡಿವೋರ್ಷನ್ ಕೂಡ ಇರಬೇಕು. ದೈವ ಭಾಗ್ಯ ನಮ್ಮ ಕೈಯಲ್ಲಿ, ನಮ್ಮ ಜೊತೆಯಲ್ಲಿ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಸೊ ಇಂಥದೆಲ್ಲ ಮಾಡಿ, ಮತ್ತೆ ಬೆಳಿಗ್ಗೆ ಎದ್ದು ನೀರು ಡಾಕ್ಟರ್ಸ್ ಹೇಳ್ಬೋದು, ನಿಮಗೆ ಮಿನಿಮಮ್ ಎಷ್ಟು ಕುಡಿಯಬೇಕು ಅಂತ ಇರೋದು ಒಂದು 2-3 ಲೀಟರ್ ಒಂದು ದಿವಸ ಕುಡಿಯಲೇಬೇಕು. ಮಸ್ಟ್ ಅಂಡ್ ಶುಡ್. ಸೆಕೆ ಕಾಲ ಆದರೆ ಸ್ವಲ್ಪ ಜಾಸ್ತಿನೇ ಕುಡಿಬೇಕಾಗುತ್ತೆ. ಹಾಗೆ ಮಾಡಿದರೆ ಮತ್ತೆ ಬೆಳಿಗ್ಗೆ ಇಂಗ್ಲಿಷಲ್ಲೂ ಮಾತಿದೆ, ಈಟ್ ಬ್ರೇಕ್ಫಾಸ್ಟ್ ಲೈಕ್ ಎ ಕಿಂಗ್ and lunch like a prince and dinner like a pauper. ಹೀಗೆ ನಮ್ಮ ಊಟದ ವ್ಯವಸ್ಥೆಯಲ್ಲಿಯೂ ಕೂಡ ಅದನ್ನು ನಾವು ಅಳವಡಿಸಬೇಕಾಗುತ್ತೆ. ಅದು ಮಾಡಿದಾಗ ರಾತ್ರಿ ಯಾಕೆ ಕಡಿಮೆ ತಿನ್ನಬೇಕು ಅಂತ ಹೇಳೋದು ಅಂತ ಹೇಳಿದ್ರೆ, ನಿಮ್ಮ ಒಂದು 60 to 70% ನಮ್ಮ ಶರೀರದಲ್ಲಿರುವ ಅಂಗಾಂಗಗಳು ಆ ಸಮಯದಲ್ಲಿ ಕೆಲಸ ನಿಲ್ಲಿಸಿರುತ್ತೆ. ಅದಕ್ಕೂ ರೆಸ್ಟ್ ಬೇಕು. ರೆಸ್ಟ್ ಅಂಡ್ ರಿಕೂಪರೇಷನ್ ಅಂತ ಹೇಳ್ತಾರೆ. ಸೊ ಆ ರೆಸ್ಟ್ ಅಂಡ್ ರಿಕೂಪರೇಷನ್ ಆಗಬೇಕು ಅಂತ ಹೇಳಿದ್ರೆ ಆ ರೆಸ್ಟ್ ಟೈಮಲ್ಲಿ ಅದು ಕೆಲಸ ಮಾಡೋದಿಲ್ಲ. ಹೇಗೆ ನಾವು ಸಂಡೇ ಸ್ಯಾಟರ್ಡೇ ರಜೆ ಇದ್ದರೆ ಅವತ್ತು ಕೆಲಸ ಕಡಿಮೆ ಮಾಡ್ತೀವಿ, ಇಲ್ಲ ಕೆಲಸ ಮಾಡದೇ ಇರ್ತೀವಿ. ಅದೇ ರೀತಿಯಲ್ಲಿ ನಮ್ಮ ಶರೀರಕ್ಕೂ ಕೂಡ ರೆಸ್ಟ್ ಅಂಡ್ ರಿಕೂಪರೇಷನ್ ಬೇಕು. ಸೊ ಅಂಥದ್ರಲ್ಲಿ ನೀವು ರಾತ್ರಿ ಸರಿಯಾಗಿ ಚಿಕನ್, ಮಟನ್ ಮತ್ತೆ ಹೆವಿ ಆಗಿ ಒಂದು ಡಿನ್ನರ್ ಮಾಡಿದರೆ ನಿಮಗೆ ಅದು ಡೈಜೆಸ್ಟ್ ಮಾಡ್ಲಿಕ್ಕೆ ಕಷ್ಟ ಉಂಟು. ಕಾಯಿಲೆಗಳು ಆಟೋಮ್ಯಾಟಿಕಲಿ ಹುಡ್ಕೊಂಡು ಬರ್ತದೆ. 1996 ಅಲ್ಲಿ ನಮ್ಮ ಡಾಕ್ಟರ್ BM ಹೆಗ್ಡೆ ಅವರೊಂದು ಪುಸ್ತಕ ಬರೆದಿದ್ದಾರೆ, ಹೆಲ್ತ್ ಅಂಡ್ ಹ್ಯಾಪಿನೆಸ್ ಫಾರ್ ಆಲ್. ಹೆಲ್ತ್ ಅಂಡ್ ಹ್ಯಾಪಿನೆಸ್ ಅಂತ ಹೇಳಿದ್ರೆ ಎಲ್ಲಿ ಹೆಲ್ತ್ ಇರುತ್ತೆ ಅಲ್ಲಿ ಹ್ಯಾಪಿನೆಸ್ ಇರ್ತದೆ. ಹ್ಯಾಪಿನೆಸ್ ಅಲ್ಲಿ ಹೋಗಿ ಒಂದು 2 kg 3 kg ಹ್ಯಾಪಿನೆಸ್ ತಗೊಂಡ್ಬರೋದಲ್ಲ. ಹೆಲ್ತ್ ಸರಿ ಇದ್ರೆ ಹ್ಯಾಪಿನೆಸ್. ಸೊ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಮೇಂಟೈನ್ ಅವರ್ ಹೆಲ್ತ್. ಅವಾಗ ಮಾತ್ರ ನಮಗೆ ಹ್ಯಾಪಿನೆಸ್ ಬರಲಿಕ್ಕೆ ಸಾಧ್ಯ. ಅದರಲ್ಲಿ ಒಂದು ವಿಷಯ ನನಗೆ ನೆನಪಿಗೆ ಬರ್ತಾ ಇರೋದು ಏನು ಅಂತ ಹೇಳಿದ್ರೆ, ಕೆಲವರು ತಪಾಸಣೆ ಮಾಡಿಸೋದೇ ಇಲ್ಲ. ಯಾಕಂದ್ರೆ ನಾನು ಫಿಟ್ ಆಗಿದ್ದೀನಿ ಎಂದಿರೋ ಒಂದು ನಮ್ಮ ಮನಸ್ಸಲ್ಲಿ ಒಂದು ಇದು. ಬಟ್ ಆ ಥರ ಅಲ್ಲ. ಅದರಲ್ಲಿ ಅವರು ಕ್ಲಿಯರ್ ಆಗಿ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಇವತ್ತಿನ ಈ ಯಾಂತ್ರಿಕ ಯುಗದಲ್ಲಿ ಯಾರಿಗೆ ಯಾವಾಗ ಕಾಯಿಲೆ ಬರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಾವು ಪದೇ ಒಂದು ಚೆಕಪ್ ಮಾಡಿಸಿದರೆ ನಮಗೆ ಗೊತ್ತಾಗುತ್ತೆ ಏನು ಪ್ರಾಬ್ಲಮ್ ಇದೆ, ಯಾವ ರೀತಿಯಲ್ಲಿ ಅದನ್ನು ನಾವು ಅವಾಯ್ಡ್ ಮಾಡ್ಕೋಬಹುದು, ಯಾವ ರೀತಿಯ ನಾವು ಅದಕ್ಕೆ ಮೆಡಿಸಿನ್ ತಗೋಬಹುದು. ಸೊ ಇಂಥದನ್ನೆಲ್ಲ ನಮಗೆ ನಾವು ತಪಾಸಣೆ ಮಾಡಿಸಿದ್ರೆ ಮಾತ್ರ ಗೊತ್ತಾಗುತ್ತೆ. ಹಾಗೆ ತಪಾಸಣೆ ಮಾಡಿಸೋಕೆ ಹೋಗೋದು ಯಾವಾಗ ಗೊತ್ತಾ, ನಮ್ಮ ಕಾಯಿಲೆ ಪೀಕ್ ಪಾಯಿಂಟ್ ಅಲ್ಲಿ ಬರುವಾಗ. ಮೊನ್ನೆ ಒಬ್ಬರು ತಲೆ ತಿರುಗಿ ಬಿದ್ದರು. ಇಮಿಡಿಯೇಟ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋದಾಗ ಶುಗರ್ ಮೋರ್ ದನ್ 500. ಅಲ್ಲಿವರೆಗೆ ಅವ್ರು ಚೆಕಪ್ ಮಾಡಿಸೇ ಇಲ್ಲ. ಯಾವತ್ತಾದ್ರೂ ಅದಕ್ಕೆ ಮುಂಚೆ ಚೆಕಪ್ ಮಾಡಿಸಿದ್ರೆ ಮೆಡಿಸಿನ್ ತಗೋಬೋದಾಯ್ತು, ಅವ್ರಿಗೆ ಆ ಕಾಯಿಲೆ ಅಷ್ಟೊಂದು ಸೀರಿಯಸ್ ಆಗಿ ಆಗ್ತಾ ಇರಲಿಲ್ಲ ಅಂತ ಹೇಳ್ಬೋದು.
ಅದರಲ್ಲಿ ಡಾಕ್ಟರ್ ಹೆಗ್ಡೆ ಅವರು ಹೇಳ್ತಾರೆ, ಆ ಪೀಕ್ ಪಾಯಿಂಟ್ಗೆ ಬಂದಾಗ, ಕಾಯಿಲೆ ಪೀಕ್ ಪಾಯಿಂಟ್ಗೆ ಬಂದಾಗ ಅಲ್ಲಿಂದ 2 ಆಪ್ಷನ್ ಇದೆ. ಒಂದು, ಡಾಕ್ಟರ್ಸ್ ಅವರನ್ನು ಜೀವಂತವಾಗಿ ಉಳಿಸಲಿಕ್ಕೆ ಅಂತ ಹೇಳಿ ಪ್ರಯತ್ನ ಪಡ್ತಾರೆ. ಜಸ್ಟ್ ಲೈಕ್ ಎ ಮ್ಯಾಗ್ನೆಟ್, ದೇ ವಿಲ್ ಟ್ರೈ ದರ್ ಲೆವೆಲ್ ಬೆಸ್ಟ್ ಟು ಸೇವ್ ದ ಲೈಫ್. ಇಲ್ಲಿ ಮ್ಯಾಕ್ಸಿಮಮ್ ಆದಮೇಲೆ ಏನು ಮಾಡಬೇಕು, ಅಲ್ಲಿಗೆ ಡೆಪ್ತ್ ಆ ಸೈಡ್ಗೂ ಅಲ್ಲಿ ಒಂದು ಅಟ್ರಾಕ್ಷನ್ ಇರುತ್ತೆ, ಮ್ಯಾಗ್ನೆಟಿಕ್ ಅಟ್ರಾಕ್ಷನ್. ಸೊ 2 ಕಡೆಯಿಂದ ಎಳಿತಾರೆ, ಯಾವುದು ಶಕ್ತಿ ಜಾಸ್ತಿ ಇರುತ್ತೆ ಆ ಕಡೆ ಹೋಗುತ್ತೆ, ಒಂದರಲ್ಲಿ ಫಿನಿಶ್, ಇಲ್ಲ ಅಂದರೆ ಜೀವಂತವಾಗಿ ಉಳಿಬಹುದು. ಸೊ ಅಷ್ಟು ಮಟ್ಟಕ್ಕೆ ಹೋಗದೆ ಇಂಥ ಕಾರ್ಯಕ್ರಮಗಳು ನಡೆಯುವಾಗ ಒಂದು ಫ್ರೀಯಾಗಿ ಚೆಕಪ್ ಮಾಡಿಸೋಕ್ಕೆ ಜನಗಳಿಗೆ ಬರಲಿಕ್ಕೆ ಅವರಿಗೆ ಒಂದರಲ್ಲಿ ಪುರ್ಸತ್ತಿಲ್ಲ, ಇಲ್ಲ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಸೊ ಇದನ್ನೆಲ್ಲ ನಾವು ಈ ಫ್ರೆಂಡ್ಸ್ ಕ್ಲಬ್, ಸ್ವಾಗತ್ ಫ್ರೆಂಡ್ಸ್ ಕ್ಲಬ್, ಇಂಥ ಕ್ಲಬ್ಗಳ ಮುಖಾಂತರ ಇದನ್ನು ಮಾಡಬೇಕು. ಇನ್ನೂ ಈ ಥರ ಕಾರ್ಯಕ್ರಮಗಳು ಸುಸಜ್ಜಿತವಾಗಿ ಸ್ವಲ್ಪ ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಮಾಡಬೇಕು ಅಂತ ನನ್ನ ಅನ್ನಿಸಿಕೆ. ಈ ಸಂದರ್ಭದಲ್ಲಿ ಇಲ್ಲಿ ಬಂದು 1-2 ಮಾತಾಡಲಿಕ್ಕೆ ಅವಸರ ಮಾಡಿಕೊಟ್ಟ ನಮ್ಮ ಶೇಖರ್ ಅವ್ರಿಗೂ, ನಾರಾಯಣ ಅವ್ರಿಗೂ ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ಧನ್ಯವಾದಗಳನ್ನು ಹೇಳ್ತಾ, ಆ ದೇವರ ಹತ್ರ ನಿಮಗೆಲ್ಲರಿಗೂ ಇಲ್ಲಿ ಬಂದಿರೋರಿಗೆಲ್ಲ ಆಯುರ ಆರೋಗ್ಯ ಸೌಖ್ಯ ಸಂಪತ್ತು ಸಮೃದ್ಧಿ ಎಲ್ಲ ಕೊಡಲಿ ಅಂತ ಆಶಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಇಲ್ಲಿ ನನಗೆ ಆರೋಗ್ಯದ ವಿಷಯ 2 ಮಾತು ಹೇಳಿ ಅಂತ ಆಹ್ವಾನಿಸಿದ್ರು, ಆದ್ರೆ ಸರ್ ಅವರು ನನಗಿಂತ ಹೆಚ್ಚು ಎಲ್ಲ ಮಾತು ನಿಮ್ಮನ್ನು ಹೇಳಿಬಿಟ್ಟಿದ್ದಾರೆ. ಅಂದ್ರೆ ನಮ್ಮ ಒಳ್ಳೆಯ ಆರೋಗ್ಯಕ್ಕೆ ಮುಖ್ಯವಾದದ್ದು 3 ವಿಷಯ. ಒಂದು, ಸರಿಯಾಗಿ ತಿನ್ನುವುದು, ಸರಿಯಾಗಿ ವ್ಯಾಯಾಮ ಮಾಡುವುದು, ಮತ್ತೆ ಸಮಯಕ್ಕೆ ತಕ್ಕಂತೆ ಹೋಗಿ ವೈದ್ಯರಲ್ಲಿ ತಪಾಸಣೆ ಮಾಡಿಕೊಳ್ಳುವುದು. ಅಂದ್ರೆ ಈಟ್ ವೆಲ್, ಈಟ್ ಹೆಲ್ದಿ, ಎಕ್ಸಸೈಸ್ ಡೈಲಿ ಅಂಡ್ ಹ್ಯಾವ್ ಅ ರೆಗ್ಯುಲರ್ ಚೆಕ್ಅಪ್. ಇದು ನಮ್ಮ ಯಾವ ದೇಹದ ಯಾವ ಭಾಗಕ್ಕೂ ಇದು ಅಪ್ಲೈ ಆಗುವಂತ ಮಾತು. ಕಣ್ಣಾಗ್ಲಿ, ದಂತ ಹಲ್ಲಾಗ್ಲಿ, ಅಥವಾ ನಮ್ಮ ದೇಹದ ಬೇರೆ ಯಾವ ಭಾಗ ಆಗಲಿ, ನಾವು ಸರಿಯಾಗಿ ತಿನ್ಬೇಕು, ವಿತ್ ಇನ್ ಕಂಟ್ರೋಲ್. ನಾವು ತಿನ್ಬೇಕಂತ ಹೇಳಿದ್ರೆ ಸರ್ ಹೇಳಿದ್ರು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡುವಾಗ ಈಟ್ ಲೈಕ್ ಅ ಕಿಂಗ್ ಅಂತ ಹೇಳಿ. ಆದರೆ ನಾವು ಇಡೀ ನಮ್ಮ ಏಜ್ ಈಟ್ ಲೈಕ್ ಅ ಕಿಂಗ್ ಅಂತ ಹೇಳಿದ್ರೆ ಬೇಗ ಏನಾದರೂ ಒಂದು ಕಾಯಿಲೆ ಬಂದುಬಿಡ್ತದೆ ಅಲ್ವಾ. ಸೊ ಈಟ್, ಬಟ್ ಈಟ್ ವಿತ್ ಲಿಮಿಟ್ಸ್. ನಾವು ನಿಯಂತ್ರಣ ಇಟ್ಕೊಂಡು ತಿನ್ಬೇಕು. ಸಿಹಿಯನ್ನಾಗಲಿ, ಏನಾದರೂ ನಮಗೆ ಪ್ರೀತಿಯ ವಸ್ತು ಆಗಲಿ ತಿನ್ನುವಾಗ ಅದನ್ನು ನಾವು ಒಂದು ಕಾಳಜಿ ಇಟ್ಟು, ನಮ್ಮ ಆರೋಗ್ಯದ ವಿಷಯ ಕಾಳಜಿ ಇಟ್ಟು ತಿನ್ಬೇಕು. ಹಾಗೆ ದಿವಸ ವ್ಯಾಯಾಮ ಮಾಡಬೇಕು. ನಮ್ಮ ದೇಹಕ್ಕೆ ವ್ಯಾಯಾಮ ಅತ್ಯಗತ್ಯ ಅಲ್ವಾ. ಮತ್ತೆ ಏನಾದರೂ ತೊಂದರೆ ಬರುವ ಮುಂಚೆ ನಾವು 6 ತಿಂಗಳಿಗಾಗಲಿ ವರ್ಷಕ್ಕೊಮ್ಮೆ ಆಗಲಿ ಹೋಗಿ ವೈದ್ಯರಲ್ಲಿ ತಪಾಸಣೆ ಮಾಡಿಕೊಳ್ಬೇಕು. ಇದರಲ್ಲಿ ನಾನು ಹೇಳೋದು ಹೆಚ್ಚಂತ ಹೇಳಿದ್ರೆ ನಮ್ಮ ದಂತ ಆರೋಗ್ಯದ ಬಗ್ಗೆ. ಯಾಕಂತ ಹೇಳಿದ್ರೆ ನಾವು ಹೆಚ್ಚಾಗಿ ನೋಡ್ಕೊಳ್ಳೋದು ನಮ್ಮ ಪೇಷಂಟ್ಸ್ ಬರುವಾಗ ಹಲ್ಲಿಗೆ ನೋವು ತಗೊಂಡೇ ಬರ್ತಾರೆ. ಡಾಕ್ಟ್ರೇ ನೋವು ಆಗ್ತಾ ಉಂಟು, ಆಯ್ತು, ನೋವು ತಗೊಂಡು ಬಂದಾಗ ನಾವು ಎಷ್ಟು ಚಿಕಿತ್ಸೆ ಮಾಡ್ಲಿಕ್ಕಾಗ್ತದೆ? ನಾವು ಹೆಚ್ಚು ಚಿಕಿತ್ಸೆ ಮಾಡ್ಲಿಕ್ಕೆ ಆಗುದಿಲ್ಲ. ಹೆಚ್ಚಾಗಿ ನಾವು ಏನಾದ್ರೂ ಮದ್ದು ಕೊಟ್ಟು ನೋವು ಕಡಿಮೆ ಆದ ನಂತರ ವಾಪಸ್ ಬನ್ನಿ ಅಂತ ಹೇಳಿ ಕಳಿಸ್ಬೇಕಾಗ್ತದೆ. ಅದರ ಬದಲಿಗೆ ಅದು ತೊಂದರೆ ಸಣ್ಣದಿರುವಾಗ, ಅಂದ್ರೆ ಹಲ್ಲಲ್ಲಿ ಹೊಟ್ಟೆ ಸಣ್ಣದಿರುವಾಗ, ದಂತಕೂಲಿ ಸಣ್ಣದಿರುವಾಗ ಬಂದ್ರೆ ಅದನ್ನು ನಾವು ಫಿಲ್ಲಿಂಗ್ ಮಾಡಿಸಿ ಅದನ್ನು ತುಂಬಿಸಿ ಕಳಿಸಬಹುದು. ಆಗ ನಿಮ್ಮ ಹಣ ಸಹ ಹೆಚ್ಚು ಖರ್ಚಾಗುದಿಲ್ಲ, ನಿಮ್ಮ ಸಮಯ ಸಹ ವ್ಯರ್ಥ ಆಗುದಿಲ್ಲ. ಸೊ ನಾನು ಹೇಳುದೇನಂತ ಹೇಳಿದ್ರೆ, ನಿಮ್ಗೆ ಏನಾದ್ರೂ ಸಣ್ಣ ತೊಂದರೆ ಆದ ಕೂಡಲೇ ನೀವು ಬಂದು ತಪಾಸಣೆ ಮಾಡಿಕೊಳ್ಳಬೇಕು. ಈಗ ಕಣ್ಣಿಗೆ ನೋವಾದ್ರೆ, ಕೈಗೆ ನೋವಾದ್ರೆ ನಾವು ಕೂಡಲೇ ವೈದ್ಯರಲ್ಲಿ ಹೋಗ್ತೇವೆ. ಡಾಕ್ಟ್ರೇ ಕಣ್ಣಿಗೆ ನೋವಾಗ್ತಾ ಉಂಟು, ನನಗೆ ಏನಾದ್ರೂ ತೊಂದರೆ ಆಗ್ತದ ಅಂತ. ಆದ್ರೆ ಅದೇ ಕಾಳಜಿ ನಾವು ನಮ್ಮ ಹಲ್ಲಿನ ವಿಷಯದಲ್ಲಿ ವಹಿಸುವುದಿಲ್ಲ. ಮತ್ತೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನಮ್ಮ ಬಾಯಿ ಆರೋಗ್ಯವನ್ನು ನಾವು ಉಳಿಸಿಕೊಳ್ಳಬೇಕಾದ್ರೆ ದಿವಸ ಡೈಲಿ 2 ಸತಿ ಬ್ರಷ್ ಮಾಡಬೇಕು, ಬೆಳಿಗ್ಗೆ ಮತ್ತೆ ರಾತ್ರಿ. ಏನಾದ್ರೂ ತಿಂದ ಕೂಡಲೇ ಬಾಯಿ ಮುಗಿಸ್ಬೇಕು. ಮತ್ತೆ 6 ತಿಂಗಳಿಗೊಮ್ಮೆ ವೈದ್ಯರಲ್ಲಿ ಹೋಗಿ ತಪಾಸಣೆ ಮಾಡಿಕೊಳ್ಳಬೇಕು. ಇಲ್ಲಿ ನಮ್ಮ ಬಂದ ವೈದ್ಯರ ತಂಡದ ಪರವಾಗಿ ನಾವು ಕೇಳಿಕೊಳ್ಳೋದೇನಂತ ಹೇಳಿದ್ರೆ, ಇಲ್ಲಿ ನಿಮ್ಮ ಏನಾದ್ರೂ ತೊಂದರೆಗಳಿದ್ರೆ, ಏನಾದ್ರೂ ಕಾಯಿಲೆ ಇದ್ರೆ, ಏನಾದ್ರೂ ನೋವಿದ್ರೆ ನಮ್ಮ ವೈದ್ಯರಲ್ಲಿ ತೋರಿಸಿಕೊಂಡು, ನಿಮ್ಗೆ ಏನಾದ್ರೂ ತೊಂದರೆಗಳಿದ್ರೆ ಅವರಲ್ಲಿ ಹೇಳಿ ತಪಾಸಣೆ ಮಾಡಿಸಿಕೊಂಡು ಚಿಕಿತ್ಸೆ ಪಡ್ಕೊಳ್ಳಿ ಅಂತ. ಈ ಸ್ವಾಗತ್ ಫ್ರೆಂಡ್ಸ್ ಕ್ಲಬ್ ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದೆ ಅಂತ ಹೇಳೋದಕ್ಕೆ ಈ ಒಂದು 24ನೇ ವರ್ಷದ ವಾರ್ಷಿಕೋತ್ಸವ ಇದಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸಾಮಾನ್ಯವಾಗಿ ಉಳ್ಳಾಳದಲ್ಲಿ 1-2 ವರ್ಷ ದಾಟಿದರೆ 3 ವರ್ಷ ಮತ್ತೆ ಶುರುವಾಗುತ್ತೆ ಪದಾಧಿಕಾರಿಗಳ ಸ್ಥಾನಕ್ಕೆ ಅಥವಾ ಹಣಕಾಸಿನ ವ್ಯವಸ್ಥೆಗೆ
ಗಲಾಟೆಗಳಾಗಿ ಕ್ಲಬ್ಗಳು ಸಂಸ್ಥೆಗಳು ಮುಚ್ಚುವಂಥದ್ದು. ಸುದೀರ್ಘವಾದ ಒಂದು ಸಂಸ್ಥೆ ಇದ್ರೆ ಅದು ವಿದ್ಯಾರಣ್ಯ ಕ್ಲಬ್ ಆಗಿತ್ತು ಮೊದಲು, ಅದು ಕೂಡ ಎರಡಾಗಿ ಈಗ ವಿದ್ಯಾಂಜನೆ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿ ಮರೆಯೋದಿಲ್ಲ. ಆದರೆ ಇದು 25ನೇ ವರ್ಷ ಇಲ್ಲಿ ಆಚರಿಸುವುದು ಒಂದು ಸಮಾಜದ ಕೆಲಸ ಮಾಡುವುದಕ್ಕೆ ಸಾಕ್ಷಿ ಅಂತ ಹೇಳಿದ್ದೇನೆ. ಇಲ್ಲಿ ನೀವು ಇವತ್ತು ಮಾಡುವಂಥ ಈ ಒಂದು ಉಚಿತ ಆರೋಗ್ಯ ತಪಾಸಣೆ ನಾರಾಯಣ್ ಕೇಸಿ ಅವರು ಹೇಳಿದರು, ಬಹಳಷ್ಟು ಜಾಹೀರಾತು ಕೊಟ್ಟು ಜನ ತುಂಬ ಸೇರಿಸಬೇಕು ಅಂತೇಳಿ. ಈಗ ನಾವು ನಮ್ಮ ವೇದಿಕೆಯನ್ನು ಇಳಿದ ಹೋದ ತಕ್ಷಣ ಇಲ್ಲಿ ತುಂಬ ಬಹಳಷ್ಟು ರಶ್ ಆಗ್ತದೆ. ಜನರಿಗೆ ಯಾರ ಮಾತು ಕೇಳುವಷ್ಟು ತಾಲ್ಪರ್ಯ ಸಮಯ ಇರ್ತಿಲ್ಲ. ಜನ ಬಂದು ಸೇರ್ತಾರೆ. ಆರೋಗ್ಯ ಶಿಬಿರ ಈಗ ಫುಲ್ ಸಕ್ಸಸ್ ಆಗುತ್ತೆ. ಉಳ್ಳಾಳದಲ್ಲಿ ಎಲ್ಲಿ ಕೂಡ ಫೈಲರ್ ಆಗಿಲ್ಲ. ರಕ್ತದಾನ ಶಿಬಿರವೂ ಹೌದು, ಎಲ್ಲವೂ. ಜನ ಮಾತು ಕೇಳಲಿಕ್ಕೆ ಅಂದರೆ ನನ್ಗಿಂತ ಹೆಚ್ಚು ಗೊತ್ತಾಗಿದ್ದವರೇ ಈ ಲೋಕದಲ್ಲಿ ಭೂಮಿ ಮೇಲೆ ಜಾಸ್ತಿ ಇದ್ದಾರೆ. ನಾವು ನೀವೆಲ್ಲ ಮಾತಾಡೋ ಸುಮ್ಮನೆ, ಯಾಕಂದ್ರೆ ಎಲ್ಲರೂ ನಮಗಿಂತ ಹುಷಾರಿದ್ದಾರೆ, ಯಾರು ಇವತ್ತು ಕಮ್ಮಿ ಇಲ್ಲ. ಅದು ಮೊದಲು ಒಂದು ಕಾಲ ಸಾಕ್ಷರತೆ ಕಮ್ಮಿ ಇದ್ದಾಗ, ಈಗ ಎಲ್ಲರೂ ಸಾಕ್ಷರರು, ಮಾಧ್ಯಮ ಇದೆ, ಎಲ್ಲವನ್ನು ನೋಡ್ಕೊಂಡು ಜನ ಹುಷಾರಾಗಿದ್ದಾರೆ. ಅದಕ್ಕೆ ಕಾರಣ ಜನ ಬರ್ತಾರೆ, ಸಕ್ಸಸ್ ಆಗ್ತದೆ, ಬೇಸರ ಮಾಡಿ. ಈಗ ಎಲ್ಲರೂ ಮಾತಾಡುವಾಗ ಆರೋಗ್ಯವನ್ನು ಕಾಪಾಡಬೇಕು, ಸಕಾಲಕ್ಕೆ ನಾವು ವೈದ್ಯಕೀಯ ತಪಾಸಣೆ ಮಾಡಬೇಕು ಅಂತೆಲ್ಲ ಸಲಹೆ ಕೊಡ್ತೇವೆ, ನಾವು ಎಲ್ಲ ಮಾತಾಡ್ತೇವೆ. ಆದರೆ ಜನರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತಿನ ಒಂದು ಫ್ಯಾಷನ್ ಯುಗ, ಮನೆಯಲ್ಲಿ ತಂದೆ ಆಗಲಿ ತಾಯಿ ಆಗಲಿ ಹೆಂಡತಿ ಆಗಲಿ ಬೈಗಳ ಸುರಿಮನೆ ಮನೆಗೆ ಹೋದರೆ ಯಾಕೆ ಅಲ್ಲಿ ಅನ್ನ ಮಾಡಿಟ್ಟು ಅಲ್ಲಿ ಇರ್ತದೆ, ಮತ್ತೆ ಬೈಯುವುದು ಬೇಡ ಅಂತ ಹೇಳಿ ಪುನಃ ಅದರ ಮೇಲೆ ತಿನ್ನೋದು. ಮಾರ್ಗದಲ್ಲಿ ಫಾಸ್ಟ್ ಫುಡ್, ಆ ಫುಡ್, ಈ ಫುಡ್, ಹೊಟ್ಟೆ ತುಂಬ ತಿಂದಾಗಿದೆ, ಹಸಿವಿಲ್ಲ. ಹೆಂಡತಿ ಬೈತಾಳೆ, ತಾಯಿ ಬೈತಾರೆ ಅಂತ ಹೇಳಿ ಅಲ್ಲಿ ಬೇಯಿಸಿಟ್ಟಿದ್ರೆ ಕೂಡ ಪುರತಿಲ್ಲ. ಅವರ ಬೈಗಳ ಇದೇನಾಗುತ್ತೆ, ರೋಗವನ್ನು ಉಲ್ಬಣಗೊಳಿಸುತ್ತದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಅನುಸರಣೆ ಏನಂತ ಹೇಳಿದ್ರೆ, ಒಬ್ಬ ಮನುಷ್ಯ ಅವನ ಹೊಟ್ಟೆಯ ಅರ್ಧ ಭಾಗದಷ್ಟು ಮಾತ್ರ ತಿನ್ನಬೇಕು, ಕಾಲು ಭಾಗದಷ್ಟು ನೀರು ಕುಡಿಬೇಕು, ಕಾಲು ಭಾಗ ಖಾಲಿ ಆದ ರೀತಿ ಬಿಡಬೇಕು ಅಂತೇಳಿ. ಈಗ ನಾವು ಫುಲ್ ಲೋಡ್ ಮಾಡಿ 100ಕ್ಕಿಂತ 125% ಮಾಡ್ತೇವೆ. ಆಗ ನಮಗೆ ಈ ಶುಗರು, BP, ಅದು ಇದು, ಹಾರ್ಟ್ ಅಟ್ಯಾಕ್ ಮತ್ತು ಅದೆಲ್ಲ ಪ್ರಾರಂಭ ಆಗ್ತದೆ. ಅದೇ ರೀತಿ ಇವತ್ತಿನ ಫುಡ್ ಕೂಡ ಮೊದಲ ಅಕ್ಕಿ ಸಾಮಾನು, ಮೆಣಸು, ಅದು ಇದು ಎಲ್ಲ ಲೋಕಲ್ ಪ್ರಾಡಕ್ಟ್, ಸಗಣಿ ಹಾಕಿ ಕೃಷಿ ಮಾಡಿದಂತ ಸಾವಯವ ಕೃಷಿ, ಅದರಿಂದ ಆಗ್ತಾ ಇತ್ತು. ಈಗ ಎಲ್ಲವೂ ಕೃತಕ. ಕೋಳಿ ಇಲ್ಲದೆ ಮನೆಯಲ್ಲಿ ಇವತ್ತು ಮಕ್ಕಳು ಊಟ ಮಾಡೋದಿಲ್ಲ. ನೀನು ಬೇಡವೇ ಬೇಡ. ಅದಕ್ಕೆ ಬರುವ ಏನು ಮದ್ದಿನಿಂದ ಅದನ್ನು 40 ದಿವಸದಲ್ಲಿ ಇಷ್ಟು ತೋರ ಆಗಬೇಕು, ಇಷ್ಟು kg ಆಗಬೇಕು ಅಂತ ಮಾಡುವ ಆ ಇಂಜೆಕ್ಷನ್ ಇಲ್ಲ. ನಾವು ಅದನ್ನು ತಿನ್ನೋದ್ರಿಂದ ನಮಗೆ ರೋಗ ಆಗ್ತದೆ. ಮತ್ತೆ ನಮಗೆ ಏನಪ್ಪ ಓಡುದು ಅಥವಾ ಏಜಿಗೆ ಓಡುದು. ಅಲ್ಲಿ ಹೋದಾಗ 100 ತಪಾಸಣೆ, ಒಂದಕ್ಕೊಂದು ವಿರುದ್ಧ ಏನೆಲ್ಲ ನಡೀತಾ ಇದೆ. ಅದು ಹೇಳಿ ಏನು ಸುಖ ಇಲ್ಲ. BM ಹೆಗಡೆ ಅವರ ಒಂದು ಪುಸ್ತಕದ ಬಗ್ಗೆ ನಾರಾಯಣ್ ಕೇಸಿ ಅವರು ಹೇಳಿದರು. ಅವರ ಇನ್ನೊಂದು ವಿಡಿಯೋದ ಬಗ್ಗೆ ಹೇಳಿದ್ರೆ ನಾವು ಯಾರು ಮಧ್ಯೆ ತೆಗಿಲಿಕ್ಕಿಲ್ಲ. ಕೇಳಿದಿರಲ್ಲ, ಮಧ್ಯೆ ಬೇಡ, ಡಾಕ್ಟರ್ ಹತ್ರ ಹೋಗಬೇಡಿ, ನೀವು ಊಟ ಮಾಡಬೇಡಿ, ನೀವು ತಿನ್ಬೇಡಿ, ಎಣ್ಣೆ ಪದಾರ್ಥ ತಿನ್ಬೇಡಿ. ಯಾರು BM ಹೆಗಡೆ ಅವರು ಹೇಳಿದ್ರು. ಲಕ್ಷಾಂತರ ರೋಗಿಗಳಿಗೆ ಮದ್ದು ಕೊಟ್ಟು ಆಪರೇಷನ್ ಮಾಡಿ ಎಲ್ಲ ಆಗಿದೆ. ಈಗ ಹೇಳ್ತಾರೆ ಅದು ಪ್ರಯೋಜನ ಇಲ್ಲ, ಈಗ ನೀವು ಉಪವಾಸದಿದ್ದೀರಿ, ಹೊಟ್ಟೆ ಖಾಲಿ ಮಾಡಿ ಅಂತೇಳಿ. ಆ ರೀತಿಯಲ್ಲಿ ಪ್ರತಿಯೊಂದು ಕೂಡ ನಾನು ಯಾಕೆ ಇದು ನಗಾಡಿ ಹೇಳಿದ್ರೆ, ನಾವು ನಮ್ಮದನ್ನ ಸ್ವಂತ ಹೇಗೆ ರಕ್ಷಣೆ ಮಾಡುವುದು ನಮ್ಮ ಕೈಯಲ್ಲಿದೆ. ಈಗ ಸ್ವಚ್ಛ ಭಾರತ, ಸ್ವಾಸ್ಥ್ಯ ಭಾರತ ಆಗಬೇಕಾದ್ರೆ ಬ್ಯಾನರ್ ಹಾಕಿ ಏನು ಪ್ರಯೋಜನ ಇಲ್ಲ. ನಮ್ಮ ಮನೆ ಅಂಗಳದಲ್ಲಿ ನಾವು ಸ್ವಚ್ಛತೆಯನ್ನು ಕಾಪಾಡಬೇಕು. ಆ ನಂತರ ನಾವು ಬೀದಿಗಿಳಿಬೇಕು. ಆ ನಂತರ ನಾವು ಇನ್ನೊಬ್ಬರಿಗೆ ಊರಿಗೆ ಹೋಗಬೇಕು. ಅದೇ ರೀತಿ ನಾವು ನಮ್ಮ ಸ್ವಂತ ದೇಹದ ಆರೋಗ್ಯವನ್ನು ಕಾಪಾಡಿ ನಂತರ ಮತ್ತೊಬ್ಬರಿಗೆ ಹೇಳಿ ಅದರ ಬಗ್ಗೆ ಮತ್ತೊಬ್ಬರಿಗೆ ಹೊತ್ತು ಹೋದರೆ ಅದು ಚೆನ್ನಾಗಿರ್ತದೆ. ನಾವು ಇವತ್ತು ಹೇಳುವ ಪರಿಸ್ಥಿತಿ ಇಲ್ಲ. ಯಾಕೆ, ನಾನೇ ನನ್ನ ವಯಸ್ಸಿಗಿಂತ ತೂಕ ಜಾಸ್ತಿಯಾಗಿ ಇರುವಾಗ ನಾನು ನಿಮ್ಗೆ ಏನು ಹೇಳೋದು? ಅದರಿಂದ ನಾವು ನಮ್ಮನ್ನು, ನಮ್ಮತನವನ್ನು ನಾವು ಅರ್ಥಕೊಂಡಾಗ ಎಲ್ಲವೂ ಸ್ವಾಸ್ಥ್ಯವಾಗಿ ಸ್ವಚ್ಛವಾಗಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವ ಮಾತನ್ನು ಹೇಳಿ, ಮೇನಪಾಯ ಹಾಸ್ಪಿಟಲ್ ಬೇಕಾದಷ್ಟು ಕೆಲಸ ಮಾಡ್ತದೆ, ಜನಪರ ಕೆಲಸದಲ್ಲಿ ತೊಡಗಿಕೊಂಡಿದೆ, ಡಾಕ್ಟರ್ಸ್ ಇದ್ದಾರೆ, ಅದರ ಮುಖ್ಯಸ್ಥರಿದ್ದಾರೆ. ಅದಕ್ಕೆ ನನ್ನ ಒಂದು ರಿಕ್ವೆಸ್ಟ್ ಅವರ ಹತ್ರ ಏನಂತ ಹೇಳಿದರೆ, ನೀವು ಕ್ಯಾಂಪ್ ಮಾಡ್ತೀರಿ, ನೀವು ಜನರಿಗೆ ಕಾರ್ಡ್ ಕೊಡ್ತೀರಿ,
ಅಲ್ಲಿಗೆ ಜನ ಬರ್ತಾರೆ. ಬಂದಾಗ ಅಲ್ಲಿ ಒಂದು ಉತ್ತಮವಾದ ಸೇವೆ ಕೊಡಲಿಕ್ಕೆ ನಿಮ್ಮ ನಿರ್ಧಾರ ಉಂಟು, ನಿಮ್ಮ ವ್ಯವಸ್ಥೆ ಉಂಟು. ಕೆಲವೊಂದು ಸಂದರ್ಭದಲ್ಲಿ ಅಲ್ಲಿಯ ಕೆಲಸಗಾರರ ಒಂದು ಮಾತಿನಿಂದ, ಕೆಲವೊಂದು ವರ್ತನೆಯಿಂದ, ಕೆಲವೊಂದು ಅಸಹಕಾರದಿಂದ ಜನರಿಗೆ ತೊಂದರೆ ಆಗದ ಹಾಗೆ ನೋಡಿಕೊಳ್ಬೇಕು ಅಂತ ಈ ಊರಿನ ಪರವಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಮತ್ತೊಂದು ವಿಚಾರ, ನಮ್ಮ ಊರು ಬಹಳ ಚರಿತ್ರೆ ಇರುವಂತ ಹಬ್ಬಕ್ಕೆ ಆಡಿದ ಊರು. ನಿಮ್ಮ ನಗರಕ್ಕೆ ಕೂಡ ಹಬ್ಬಕ್ಕ ನಗರ ಅಂತ ಹೆಸರಿಟ್ಟಿದ್ದೀರಿ. ಸೈಯದ್ ಮದನಿ ದರ್ಗಾ ಇರುವಂತ ಊರು, ಸೋಮನಾಥ ದೇವಸ್ಥಾನ ಇರುವಂಥದ್ದು ಎಲ್ಲ ಇದ್ದುಕೊಂಡು ವರ್ಷಕ್ಕೆ ಒಂದು 3 ದಿವಸ ನಾವು ಜಗತ್ತಿಗೆ ಒಂದು ನಮ್ಮ ಉಳ್ಳಾಳದ ಹೆಸರನ್ನು ಬೇರೆ ರೀತಿಯಲ್ಲಿ ಕಳಿಸಿಕೊಡುವಂತ ಒಂದು ಪದ್ಧತಿ ಇಲ್ಲಿ ನಡೀತಾ ಇತ್ತು. ಕೋಮು ಗಲಭೆ. ಆದರೆ ಉಳ್ಳಾಳದಲ್ಲಿ ಈಗ ಆ ದೇವರ ಅನುಗ್ರಹದಿಂದ ಅದು ಮಾಸಿ ಹೋಗ್ತಾ ಇದೆ. ಆ ಮಾಸಿ ಹೋದದ್ದು ನಿರಂತರ ಮಾಸಿ ಹೋಗಲಿ, ಒಳ್ಳೆಯ ಹೆಸರು ಮಾತ್ರ ಉಳ್ಳಾಳಕ್ಕೆ ಬರಲಿ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಉಳ್ಳಾಳದಲ್ಲಿ ನಾನು ಇವತ್ತಿನವರೆಗೆ ಕಂಡದರಲ್ಲಿ ಧಾರ್ಮಿಕ ವಿಚಾರದಲ್ಲಿ ಯಾವತ್ತೂ ಕೂಡ ಶಾಂತಿ ಭಂಗ ಗಲಾಟೆ ಆದದ್ದು ನಾನು ಕಂಡಿಲ್ಲ. ಬರೇ ಆಗುವಂಥದ್ದು ಏನು ದುಶ್ಚಟ ಹೊಂದಿದ ಯುವಕರ ಅವರ ಇತಿಮೀರಿದ ಅವರ ಹವ್ಯಾಸಕ್ಕೆ ನಾವು ನೀವೆಲ್ಲ ಬಲಿಯಾಗ್ತಾ ಇದ್ದೇವೆ. ಆ ದುಶ್ಚರ ಆ ವ್ಯಸನವನ್ನ ಉಳ್ಳಾಳದಿಂದ ಹೋಗಲಾಡಿಸಲಿಕ್ಕೆ ಎಲ್ಲ ಧರ್ಮ ಜಾತಿಯವರು ಸೇರಿಕೊಂಡು ನಾವು ಕೆಲಸ ಮಾಡಬೇಕು. ಆಗ ಮಾತ್ರ ಉಳ್ಳಾಳದಲ್ಲಿ ಶಾಂತಿ ನಿಲ್ಲಲಿಕ್ಕೆ ಸಾಧ್ಯತೆ ಉಂಟು. ಅವರವರ ಜಾತಿಯನ್ನ, ಅವರವರ ಧರ್ಮವನ್ನ, ಅವರವರ ಆರಾಧನೆಯನ್ನ, ಅವರ ಪ್ರೀತಿಸುವ ದೇವರ ಮೇಲೆ ವಿಶ್ವಾಸವಿಟ್ಟು ಹೃದಯವಂತಿಕೆಯಿಂದ ಮಾಡಿದರೆ ಈ ನಾಡು ಸುಭಿಕ್ಷಿಯಾಗಿ ನಡೀಲಿಕ್ಕೆ ಸಾಧ್ಯತೆ ಉಂಟು. ಆ ರೀತಿಯಾಗಿ ಈ ಒಂದು ಸ್ವಾಗತ ಫ್ರೆಂಡ್ಸ್ ಮುಂದಿನ ವರ್ಷ ನಡೆಸುವಂತ ಸಿಲ್ವರ್ ಜುಬಿಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿಕ್ಕೆ ಆ ಭಗವಂತನು ಎಲ್ಲ ರೀತಿಯ ಅನುಗ್ರಹವನ್ನು ಅನುಗ್ರಹಿಸಲಿ. ನಾವು ನೀವೆಲ್ಲ ಸೇರಿ ಈ ಸ್ವಾಗತ ಫ್ರೆಂಡ್ಸಿಗೆ ಸಹಾಯದ ಹಸ್ತವನ್ನ ನೀಡೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಆ ಮೂಲಕ ಉಳ್ಳಾಳ ದರ್ಗಕ್ಕೆ ಕೊಡುವಂತಹ ಗೌರವ ಇದು. ಇನ್ನು ರಜತ ವರ್ಷ ಆರೋಗ್ಯ ನಾವು ಕೇಳ್ತಾ ಬಂದಿದ್ದೇವೆ ಹಲವಾರು ವರ್ಷಗಳಿಂದ, ಆರೋಗ್ಯವೇ ಭಾಗ್ಯ ಅಂತ. ಮತ್ತೆ ಇಂಗ್ಲಿಷ್ ನಲ್ಲಿ ಹೇಳುವುದಾದರೆ, ಇಫ್ ಯು ಲೂಸ್ ವೆಲ್ತ್ ಯು ಆರ್ ಲೂಸಿಂಗ್ ಸಮಥಿಂಗ್, ಬಟ್ ಇಫ್ ಯು ಲೂಸ್ ಹೆಲ್ತ್ ಯು ಆರ್ ಲೂಸಿಂಗ್ ಎವ್ರಿಥಿಂಗ್. ತುಳುನಲ್ಲಿ ಹೇಳುವುದಾದರೆ, ಆರೋಗ್ಯ ಇತ್ತಂಡ ನಮ್ಗೆ ಜೀವನಕ್ಕೆ ಅವೇ ಒಂದು ಮಲ್ಲ ಸಂಪತ್ತು. ಇದೆಲ್ಲ ನಾವು ಕೇಳಿಕೊಂಡು ಬಂದರೂ ಕೂಡ ನಾವು ಮಾಡುವುದು ನಮ್ಮ ದಿನನಿತ್ಯದ ಹೇಗೆ ನಾವು ನಡೆದುಕೊಳ್ಳುತ್ತೇವೋ ಅದರ ಹಾಗೆನೆ. ಈಗನೇ ನಮ್ಮ ಒಬ್ಬ ಸಹೋದರಿ ಅವರು ಈಗ ಇದಕ್ಕೆ ಮಧುಮೇಹಕ್ಕೆ ಚಿಕಿತ್ಸೆ ಮಾಡುವಾಗ ಅವರ ರಕ್ತದ ಶುಗರ್ ಎಷ್ಟು 278 ಏನೋ ಅಂತ ಹೇಳಿದರು, 378 ಏನೋ ಅಷ್ಟು. ಈಗ ಮದ್ದು ಕೊಡುದಿಲ್ವಾ ಅಂತ ಕೇಳಿದರು ನನ್ನ ಹತ್ರ. ಅದಕ್ಕಾಗಿ ನಾನು ಹೇಳಿದೆ, ಬರೀ ಒಂದು ಪರೀಕ್ಷೆಯಲ್ಲಿ ನಿಮ್ಗೆ ಯಾವುದು ಮದ್ದು ಕೊಡಲು ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿ ಆಸ್ಪತ್ರೆಗೆ ಬಂದು ಅದಕ್ಕೆ ಒಳಪಟ್ಟ ಉಳಿದ ಟೆಸ್ಟ್ಗಳೇ ಇರ್ತವೆ. ಕೆಲವೊಮ್ಮೆ ಏನಾಗಿರ್ಬಹುದು, ಮೆಷಿನ್ ಕೂಡ ತಪ್ಪು ತೋರಿಸಬಹುದು, ಅಥವಾ ಮಾಡುವವರು ಕೂಡ ಕೆಲವೊಮ್ಮೆ ನಿರ್ಲಕ್ಷ್ಯ ತೋರಿಸುವವರು. ಅದಕ್ಕಾಗಿ ಪ್ರತಿ ಟೆಸ್ಟ್ ಮೊದಲನೇ ಸಲ ಮಾಡುವಾಗ ಒಂದು 2-3 ಸಲ ಆದರೂ ಮಾಡಬೇಕು. ಮತ್ತೆ ಒಂದು ಒಳ್ಳೆ ನುರಿತ ವೈದ್ಯರಲ್ಲಿ ತೋರಿಸಿ ಮದ್ದುಗಳನ್ನು ತೆಗೆದುಕೊಳ್ಳುವುದು ಒಳ್ಳೆಯದು. ನಿಮ್ಮಷ್ಟಕ್ಕೆ ಅಲ್ಲಿ ಇಲ್ಲಿ ಹೋಗಿ ಬ್ಲಡ್ ಟೆಸ್ಟ್ ಮಾಡಿ ಮದ್ದುಗಳನ್ನು ಸೇವಿಸುವುದು ತುಂಬಾ ಅಪಾಯಕಾರಿ. ಪ್ರತ್ಯೇಕವಾಗಿ ಮಧುಮೇಹದವರು ನಾವು ಹೇಳುವುದಾದರೆ ಬರೇ ಒಂದು ಟೆಸ್ಟ್ ಮಾಡಿದರೆ ಸಾಲದು, ಅದರ ಹಿಂದೆ 5 ಪಥಿಗಳನ್ನು ಅದು ತರುತ್ತದೆ. ಡಯಾಬಿಟಿಕ್ 5 ಪಥಿ ಯಾವುದೆಲ್ಲ ಅದು? ಮೊದಲಾಗಿ ಹೇಳುವುದಾದರೆ ನಮ್ಮ ರೆಟಿನೋಪತಿ ಕಣ್ಣಿನದು, ಅದಕ್ಕಾಗಿ ಉಚಿತ ಕಣ್ಣಿನ ಚಿಕಿತ್ಸೆ ಕೂಡ ಉಂಟು. ಮತ್ತೆ ಇನ್ನೊಂದು ಹೇಳಿದಾದರೆ ನ್ಯೂರೋಪತಿ, ಮಧುಮೇಹದವರು ಇದ್ದವರಿಗೆ ಏನಾಗ್ತದೆ, ಎಲ್ಲರಿಗೂ ನಿಮ್ಮ ನರಗಳು ಸವೆದುಕೊಳ್ಳುತ್ತವೆ. ಹೇಳ್ತಾರೆ ನನಗೆ ಏನೋ ಆಗ್ತಾ ಇರ್ತದೆ, ತಲೆಯಲ್ಲಿ ಏನೋ ತಿರುಗಿದಾಗೆ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕಾಗಿ ಹೇಳುದು ನ್ಯೂರೋಪತಿ. ಮತ್ತೆ ಇನ್ನೊಂದು ಯಾವ ಹೇಳುದು, ಮುಖ್ಯವಾದದ್ದು ಯಾವುದದು, ಕಿಡ್ನಿಗೆ ಸಂಬಂಧಪಟ್ಟದ್ದು
ಯಾರಿಗೆ ಗೊತ್ತಾ? ಕಿಡ್ನಿಗೆ ಯಾವುದು ಪಾರ್ಟಿ? ಕಿಡ್ನಿಗೆ ಸಮ ತುಂಬಾ ಮಂದಿ ಮತ್ತೆ ಡಯಾಲಿಸಿಸ್ಗೆ ಹೋಗ್ತಾರೆ. ಅದಕ್ಕಾಗಿ ಮುಖ್ಯವಾದ ಇಂಪಾರ್ಟೆಂಟ್ ಅಂತ ಹೇಳಿದರೆ ಮಧುಮೇಹ ಇದ್ದವರು ನಿರ್ಲಕ್ಷ್ಯ ಅಂತೂ ಮಾಡಬಾರದು, ನಿರ್ಲಕ್ಷ್ಯ ಮಾಡಬಾರದು. ಅದಕ್ಕಾಗಿ ನೆಫ್ರೋಪತಿ ಅಂತ ಹೇಳ್ತೇವೆ. ಅದು ಸ್ವಲ್ಪ ಶುರುವಾಗಲಿ ನೀವು ಪ್ರತ್ಯೇಕವಾಗಿ ಡಾಕ್ಟರ್ ಹತ್ರ ಹೋಗಿ ಅದಕ್ಕೆ ಚಿಕಿತ್ಸೆಯನ್ನು ತೆಗೆದುಕೊಳ್ಳಿ. ಇದೆಲ್ಲವನ್ನು ನಾವು ತಡೆಗಟ್ಟಬಹುದು. ಈಗ ನಾವು ನೋಡಿಕೊಳ್ಳುತ್ತೇವೆ ತುಂಬಾ ರೋಗದ, ಅದರಲ್ಲಿ ಕಿಡ್ನಿ ರೋಗ ಮತ್ತೆ ಕ್ಯಾನ್ಸರ್ ರೋಗ, ಈ ಎರಡು ರೋಗಗಳು ತುಂಬಾ ಜನರು ಬಳಲುತ್ತಾರೆ ಮಾತ್ರ ಅಲ್ಲ, ತಮ್ಮ ಇದ್ದ ಎಲ್ಲ ಸಂಪತ್ತನ್ನು ಕಳೆದುಕೊಳ್ಳುತ್ತಾರೆ. ಒಂದು ಡಯಾಲಿಸಿಸ್ಗೆ ನಿಮಗೆ ಗೊತ್ತು, ಬೇರೆ ಎಲ್ಲ ಆಸ್ಪತ್ರೆಗಳಲ್ಲಿ 1000ಕ್ಕಿಂತ ಕಡಿಮೆಯಲ್ಲಿ ಎಲ್ಲೂ ಡಯಾಲಿಸಿಸ್ ಮಾಡುವುದಿಲ್ಲ. ಇದಕ್ಕಾಗಿ ನಾವು ಹೇಳುವುದು ಏನಪ್ಪ, ನಿಮ್ಮ ಸುತ್ತಮುತ್ತಲ ನಿಮ್ಮ ಏನು ಹೇಳುವುದು, ಕಣ್ಣಿನ ಬುಡದಲ್ಲಿ ಏನಪ್ಪ ಆಸ್ಪತ್ರೆ ಇದ್ದಾರೆ. ಆದರೂ ಬಹು ದೂರದಿಂದ ಶಿವಮೊಗ್ಗದಿಂದ ದಾವಣಗೆರೆಯಿಂದ ತುಂಬಾ ದೂರದಿಂದ ಬಂದು ಇದರ ಸದುಪಯೋಗವನ್ನು ಮಾಡುತ್ತಾರೆ. ಆದರೆ ನಮ್ಮ ಸುತ್ತಮುತ್ತಲಿನ ಜನರು ಇಲ್ಲಿಂದ ಎಲ್ಲಿ ಹೋಗ್ತಾರೆ? 100-150 ರೂಪಾಯಿ ಬಸ್ ಟಿಕೆಟ್ ತೆಗೆದುಕೊಂಡು ಮಂಗಳೂರಿಗೆ, ಮಣಿಪಾಲಕ್ಕೆ, ಇನ್ನೆಲ್ಲೋ ದೂರಕ್ಕೆ ಹೋಗ್ತಾರೆ. ಇಲ್ಲಿ ನಮ್ಮ ಕಣ್ಣಿನ ಬುಡದಲ್ಲಿ ಇದ್ದ ಆಸ್ಪತ್ರೆ ಇದೆ. ಆವಾಗಲೇ ಹೇಳುತ್ತೇವೆ, ಅಂಗಳದಲ್ಲಿ, ನಮ್ಮ ಮನೆ ಅಂಗಳದಲ್ಲಿ ಇದ್ದ ಏನು ಗಿಡ ಅದು ಮದ್ದಲ್ಲ ಅಂತ ಹೇಳ್ತೇವೆ. ಹಾಗೆಯೇ ಇದು ಕೂಡ ಏನಪ್ಪ ಈ ಆಸ್ಪತ್ರೆ. ನಾನು ಹೇಳುವುದಾದರೆ ಇಡೀ ಮಂಗಳೂರಿನಲ್ಲಿ ನಾನು ನೋಡಿದ್ದೇನೆ ಬಹಳ ರಿಯಾಯಿತಿಯಲ್ಲಿ ಕೊಡುವ ಆಸ್ಪತ್ರೆ, ಮತ್ತೆ ಒಳ್ಳೆ ಮಿಷಿನ್ಸ್ಗಳು ಕೂಡ ಎಲ್ಲ. ಬೇರೆಕ್ಕಿಂತ ನಾನು ಹೇಳುವುದಾದರೆ, ನಾನು ಬೇರೆ ಆಸ್ಪತ್ರೆಗಳೊಳಗೆ ಕೆಲಸ ಮಾಡಿದ್ದೇನೆ, ಆದರೆ ಇಲ್ಲಿ ತುಂಬಾ ಹೊಸತಾದ ಎಲ್ಲ ಮಿಷನ್ಗಳಿವೆ. ನುರಿತ ತಜ್ಞ ವೈದ್ಯರು ಕೂಡ ಇದ್ದಾರೆ. ಅವರು ನಮ್ಮ ಯಾರು ಶ್ರೀಯುತ ಅಬ್ದುಲ್ ರಶೀದ್ ಹೇಳಿದ ಹಾಗೆ ಕೆಲವರು ಜನರ ನಿರ್ಲಕ್ಷ್ಯ ಇರಬಹುದು, ನಾನು ಹೇಳುವುದಿಲ್ಲ ಇಲ್ಲ ಅಂತ. ಆದ್ರೆ ಈಗ ತುಂಬಾ ಈಗ ಸ್ವಲ್ಪ ಇಂಪ್ರೂವ್ ಆಗುತ್ತಾ ಬರ್ತಾ ಇದೆ. ಅದಕ್ಕಾಗಿ ಒಳ್ಳೆಯ ಡಾಕ್ಟರ್ಸ್ಗಳು ಇದ್ದಾರೆ, ಸೇವಾ ಮನೋಭಾವ ಇರುವವರು, ನರ್ಸಸ್ನವರು ಕೂಡ ಇದ್ದಾರೆ. ನಾವೆಲ್ಲ ನೋಡಿಕೊಳ್ಳುತ್ತೇವೆ ನಿಮಗೆ ಒಳ್ಳೆಯ ಒಂದು ಚಿಕಿತ್ಸೆಯನ್ನು ನೀಡುವ ಹಾಗೆ. ಅದಕ್ಕಾಗಿ ಅಂಗಳದಲ್ಲಿದ್ದ ಆಸ್ಪತ್ರೆ ಮದ್ದಲ್ಲ ಅಂತ ಎಣಿಸಿಕೊಂಡು ಇಲ್ಲಿ ಇರುವ ಚಿಕಿತ್ಸೆಯನ್ನು ತೆರಳಿ ಬೇರೆ ಕಡೆಗೆ ಹೋಗಿ ನಿಮ್ಮಲ್ಲಿದ್ದ ಹಣವನ್ನು ಖರ್ಚು ಮಾಡಬೇಡಿ. ಇನ್ನೊಂದು ಹೇಳುವುದಾದರೆ, ಇಲ್ಲಿ ಈಗ ಇವತ್ತು ಇಲ್ಲಿಗೆ ಬಂದವರಿಗೆ ಎಲ್ಲ ಕಾರ್ಡ್ ಎಲ್ಲ ಡಾಕ್ಟರ್ಸ್ ನೋಡಿ ಆದ ನಂತರ ನಿಮಗೊಂದು ಕಾರ್ಡ್ ಕೊಡ್ತಾರೆ. ಅವರು ಆಸ್ಪತ್ರೆಗೆ ಬರುವಾಗ ಎಲ್ಲವನ್ನು ಫ್ರೀ ಆಗಿ ಕೊಡ್ತೇವೆ ನಿಮಗೆ, ಎಲ್ಲ ಟೆಸ್ಟ್, ಬ್ಲಡ್ ಟೆಸ್ಟ್ ಅದೆಲ್ಲ. ನನಗೆ ಕೂಡ ಆಶ್ಚರ್ಯವಾಗ್ತಾ ಇತ್ತು, 150 ಅಥವಾ 300 ರೂಪಾಯಿಯ ಟೆಸ್ಟ್ ಬರೀ ಇಲ್ಲಿ 70-20 ರೂಪಾಯಿಗೆ. ಅದು ಕೂಡ ಕ್ಯಾಂಪ್ನಿಂದ ಬಂದವರಿಗೆ ಅದೆಲ್ಲ ಫ್ರೀ ಬಂದವರಿಗೆ. ಉಳಿದ ಸಮಯದಲ್ಲಿ ಬಂದು ನೀವು ಹೆಲ್ತ್ ಕಾರ್ಡ್ ಮಾಡಿದರೆ ಬರೀ ಹೆಲ್ತ್ ಕಾರ್ಡ್ಗೆ ನಿಮ್ದು ಒಂದು ಆಧಾರ್ ಕಾರ್ಡ್ ಮತ್ತೊಂದು ಫೋಟೋ ತಂದು ಬರಬೇಕು. ಮತ್ತೆ ಫ್ಯಾಮಿಲಿಗೆ ಆದರೆ, ನಿಮ್ಮ ಕುಟುಂಬದವರಿಗೆ ಆದರೆ ಫಸ್ಟ್ 200 ರೂಪಾಯಿ, ಉಳಿದವರಿಗೆ 100 ರೂಪಾಯಿ. ಹಾಗೆ ಒಂದು ಹೆಲ್ತ್ ಕಾರ್ಡ್ ಮಾಡಿದರೆ ಅದರಲ್ಲಿ ಕೂಡ ನಿಮ್ಗೆ 50% ರಿಯಾಯಿತಿ ಸಿಗ್ತದೆ. ಬೇರೆ ಕಡೆ ನೀವು ಈಗ ಹೃದಯ ರೋಗ ಸರ್ ಹೇಳಿದಾಗೆ ಎಲ್ಲ ಕಡೆ ಈಗ ಹೃದಯ ರೋಗ ಕಾಮನ್. ಇದು ಅಂಜಿಯೋಗ್ರಾಮ್ ಅಂತ ಹೇಳಿದಾಗೆ ಒಂದು ಬ್ಲಡ್ ಡಿಸಿ ಮಾಡಿದ ಹಾಗೆ ಈಗ ಎಲ್ಲ ಉಳಿದ ಆಸ್ಪತ್ರೆಯಲ್ಲಿ 10,000 ರೂಪಾಯಿ, ಆದ್ರೆ ಏನೋಪಾಯದಲ್ಲಿ 5,000 ರೂಪಾಯಿ, 50% ರಿಯಾಯಿತಿ ದರದಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಎಲ್ಲ ಸದುಭಾಗ್ಯವನ್ನು ತೆಗೆದುಕೊಂಡು ನಿಮ್ಮ ಆರೋಗ್ಯವೇ ಭಾಗ್ಯ ಎಂದು ಎಣಿಸಿ ಇದನ್ನು ನಿಮ್ಮ ಆರೋಗ್ಯವನ್ನು ಕಾಪಾಡಿ. ಆಗ ಇಲ್ಲದ್ರೆ ನಿಮ್ಮ ಸಮಾಜವನ್ನು ಕಾಪಾಡಬಹುದು. ಈಗಾಗಲೇ ಚೋಟಮಂಗಳೂರು ಇದರ ಅಧ್ಯಕ್ಷರಾಗಿರುವಂತ ನಮ್ಮೆಲ್ಲರ ನಾಯಕರಾಗಿರುವಂತಹ ನಾರಾಯಣ ಅವರು ಹಲವಾರು ವರ್ಷಗಳಿಂದ ಬೇರೆ ಬೇರೆ ಕಾರ್ಯಕ್ರಮ, ಬೇರೆ ಬೇರೆ ವೃತ್ತಿ ಜೀವನದಲ್ಲಿ ಮಾರ್ಗದರ್ಶನ ಸಲಹೆಗಳು ಕೊಡ್ತಿರುವಂಥ ಈಗ ಚೋಟಮಂಗಳೂರಿನ ಅಧ್ಯಕ್ಷರಾಗಿರುವಂಥ ನಾರಾಯಣ ಅವರು ಹೇಳಿದಾಗೆ ನಾವು ಆರೋಗ್ಯವನ್ನು ಒಂದು ಭಾಗ್ಯ ಅಂತ ಹೇಳ್ತೀವಿ, ಆದರೆ ಆರೋಗ್ಯವೇ ಭಾಗ್ಯ ಎನ್ನುವಂಥ ಒಂದು ಪದವನ್ನು ನಾವು ಕ್ರಮೇಣವಾಗಿ ನಾವು ನಮಗೆ ಯಾವುದೇ ಒಂದು ರೋಗ, ಒಂದು ಆಪತ್ತು ಸಮಸ್ಯೆ ಬಂದಾಗ ಅದನ್ನು ವೈದ್ಯರ ಬಳಿ ಹೋಗಿ ತಿಳ್ಕೊಳ್ಳುವಂಥ ಪ್ರಶ್ನೆ ಬರ್ತದೆ. ನಿಜವಾಗಿ ನಾವು ಆರೋಗ್ಯದ ಬಗ್ಗೆ ನಾವು ಶಾಲಾ ಮಕ್ಕಳಲ್ಲಿ ಆ ಒಂದು ವೈದ್ಯಕೀಯ ತಪಾಸಣೆ ನಡೆಸುವಾಗ ಆ ಮಕ್ಕಳಿಗೆ ಕಣ್ಣಿನಿಂದ ಹಿಡಿದು
ದಂತ ವಿಷಯ ಇರ್ಬೋದು, ಬೇರೆ ಬೇರೆ ಆ ಒಂದು ಪರೀಕ್ಷೆಗಳನ್ನು ಈಗಿನ ಒಂದು ವಾತಾವರಣದಲ್ಲಿ ಆಧುನಿಕ ಯುಗದಲ್ಲಿ ಶಾಲಾ ಮಟ್ಟದಲ್ಲೇ ಮಾಡ್ತಾರೆ. ಅಂದರೆ ಅಂದು ಕೂಡ ಮಾಡ್ತಾ ಇದ್ರು. ಆದರೆ ಇವತ್ತು ಹೇಗೆ ಮಾಡ್ತಾರೆ ಅಂದರೆ ಆ ಮಕ್ಕಳು ಪ್ರಾಥಮಿಕ ಹಂತದಲ್ಲಿ ಅವರ ಆರೋಗ್ಯ ರಕ್ಷಣೆ ಹೇಗೆ ಮಾಡಬೇಕಂತ ಹೇಳುವಂಥ ವಿಷಯವನ್ನು ಶಾಲಾ ಒಂದು ಪಠ್ಯಪುಸ್ತಕದಿಂದ ಹಿಡಿದು ಶಾಲೆಯಲ್ಲಿ ಕೂಡ ಮುಖ್ಯೋಪಾಧ್ಯಾಯರು, ಶಾಲಾ ಶಿಕ್ಷಕರು ಅವರು ಮಾಡ್ತಾರೆ. ಅದು ನಾವು ನಮ್ಮ ಒಂದು ಮಕ್ಕಳ ಒಂದು ಆ ಪಠ್ಯದ ವಿಷಯದಲ್ಲಿ ಬರುವಾಗ ಗೊತ್ತಾಗ್ತದೆ. ಅದೇ ರೀತಿ ಈ ಧರ್ಮನಗರದ ಹಬ್ಬಕ್ಕದ ಒಂದು ನಾಡಿನ ಈ ಹಬ್ಬಕ್ಕ ನಗರದಲ್ಲಿ ಇವತ್ತು ದಂತ ಮತ್ತು ಕಣ್ಣಿನ ಪರೀಕ್ಷೆಗೆ ಒಂದು ಒಳ್ಳೆಯ ಒಂದು ಸುಯೋಗವನ್ನು ಕೊಟ್ಟು ಇವತ್ತು ಸ್ವಾಗತ್ ಫ್ರೆಂಡ್ಸ್ನವರು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಶಾಸಕರು ಅವರು ಹೇಳಿದ್ರು, ಇದಕ್ಕೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಫಲವನ್ನು ಅಪೇಕ್ಷಿಸುವಂಥ ನಿಟ್ಟಿನಲ್ಲಿ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಸಂಖ್ಯೆ ಕಡಿಮೆ ಇದೆ ಅಂತ. ಹೌದೌದು, ಯಾಕೆಂದರೆ ನಾನು ಇತ್ತೀಚೆಗೆ ಬಳ್ಳಾರಿಯಲ್ಲಿ ಒಂದು ನಾಯಕರ ಒಂದು ಹುಟ್ಟುಹಬ್ಬದ ನಿಮಿತ್ತ ಅಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ರು. ಅದು ಎಲ್ಲ ಅಂಗಾಂಗ ವೈಫಲ್ಯ ಇರ್ಬೋದು, ಕಿಡ್ನಿ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಬೇರೆ ಬೇರೆ ಕಾಯಿಲೆಗಳಿಂದ ಇರುವಂತಹ ಒಂದು ದೊಡ್ಡ ಮಟ್ಟದ ಒಂದು ಶಿಬಿರವನ್ನು ಮಾಡಿದ್ರು. ಎಷ್ಟು ಲಕ್ಷಗಟ್ಟಲೆ ಖರ್ಚು ಮಾಡಿದ್ರು ಕೂಡ ಆ ಕಾರ್ಯಕ್ರಮದಲ್ಲಿ ಕೇವಲ ಬೆರಳಿಗೆ ಒಂದು 100-150 ಜನ ಬಂದು ಸೇರಿದ್ರು. ಅಂದ್ರೆ ಒಂದು 5,000 ಜನ ಸೇರುವಂತ ಒಂದು ದೊಡ್ಡ ಒಂದು ವಾತಾವರಣ. ಆದ್ರೆ ಅವರಿಗೆ ಆ ಸಂಘಟಕರಿಗೆ ಮಾಡಿದ ಹೆಮ್ಮೆ ಇದೆ. ಆ ಒಂದು ಜಾಗೃತಿಯನ್ನು ಅವರು ಮಾಧ್ಯಮದ ಮುಖಾಂತರ ಎಲ್ಲ ಒಂದು ಪ್ರಚಾರದ ಮೂಲಕ ಕೊಟ್ಟಿದ್ರು. ಹೌದು, ಈಗಿನ ಕಷ್ಟದಲ್ಲಿ ನಾವು ಇಂಥ ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸಿದಾಗ ನಾವು ಹೋಗಿ ಒತ್ತಾಯಪೂರ್ವಕವಾಗಿ ಅವರಿಗೆ ಇಂಥ ಪ್ರೋತ್ಸಾಹವನ್ನು ಕೊಟ್ಟು ಅವರಿಗೆ ನಾವು ವ್ಯವಸ್ಥಿತವಾಗಿ ನಮ್ಮ ಈ ಒಂದು ಆರೋಗ್ಯ ಶಿಬಿರ ಇದೆ, ಇಲ್ಲಿ ಬರಬೇಕು, ನೀವು ಇದರ ಪ್ರಯೋಜನ ಪಡೆಯಬೇಕಂತ ಹೇಳುವಾಗ ಜನಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಆದರೆ ಇದೇ ಒಂದು ವೇದಿಕೆಯಲ್ಲಿ ಸ್ವಾಗತ್ ಫ್ರೆಂಡ್ಸ್ನವರು ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದು ಡ್ಯಾನ್ಸ್ ಕಾರ್ಯಕ್ರಮ ಬೇರೆ ಏನಾದರೂ ಒಂದು ಇಟ್ಟಿದ್ದಲ್ಲಿ ಅಲ್ಲಿ ಜನ ಬಂದು ತುಂಬುತ್ತಾರೆ. ಯಾಕೆಂದ್ರೆ ಈಗಿನ ಒಂದು ವಾತಾವರಣದಲ್ಲಿ ಆರೋಗ್ಯಕ್ಕಿಂತಲೂ ಜಾಸ್ತಿ ಅವರು ತನ್ನ ಮನೋರಂಜನೆಗೆ ಅವರ ಸಮಯ ಸೀಮಿತವಾಗಿರ್ತಾರೆ. ಅದು ಈಗ ನಮಗೆ ಅನುಭವ ಆಗುದಿಲ್ಲ. ಆ ಒಂದು ಮಧುಮೇಹ ಇರ್ಬೋದು, ಬೇರೆ ಬೇರೆ ಕಾಯಿಲೆಗಳು ಉಲ್ಪಣ ಸ್ಥಿತಿಗೆ ಬಂದಾಗ ಆ ಆಸ್ಪತ್ರೆಗೆ ಹೋಗಿ ಅದರ ಖರ್ಚು ವೆಚ್ಚ ನೋಡುವಾಗ ನಾವು ಮೊದಲೇ ಎಚ್ಚೆತ್ತುಕೊಳ್ಬೇಕಂತ ಡಾಕ್ಟರ್ ಒಂದು ಸಂದೇಶ ಬರುವಾಗ ನಾವು ಎಚ್ಚೆತ್ಕೊಳ್ತೀವಿ. ಈಗ ನಾವು ನಮ್ಮ ರಾಜ್ಯದಲ್ಲೇ ನಾವು ಉದಾಹರಣೆಗಳು ನೋಡ್ತಾ ಇದ್ವಿ. ಎಷ್ಟೋ ಕೋಟಿಗಟ್ಟಲೆ ಹಣ ಸಂಪಾದಿಸಿ ಬೇರೆ ಬೇರೆ ರಂಗದಲ್ಲಿ ಹೆಸರು ಮಾಡಿದ್ರು ಕೂಡ ಹೆಸರು ಮಾತ್ರ ಉಳಿತದೆ, ಅವರ ಜೀವ ಉಳಿಸಲಿಕ್ಕೆ ಆಗದಂತ ಒಂದು ಸಂಕಷ್ಟದಲ್ಲಿ ನಾವು ರಾಜಕೀಯ ದೃಷ್ಟಿಯಲ್ಲಿ ನೋಡುವಾಗ ನಮ್ಮ ಕೇಂದ್ರ ಸಚಿವರು ಅನಂತಕುಮಾರ್ ಅವರು ನಾವು ಒಂದು ಉದಾಹರಣೆ ತಗೊಳ್ಬೋದು. ಅದಲ್ಲದೆ ಚಿತ್ರರಂಗದಲ್ಲಿ ನಾವೆಲ್ಲರೂ ಬಾಲ್ಯ ವ್ಯವಸ್ಥೆಯಲ್ಲಿ ನೋಡ್ತಿರುವಂತಹ ದೊಡ್ಡ ನಾಯಕ ಅಂತೇಳಿ ಬಿಂಬಿಸಿರುವಂತಹ ಅಂಬರೀಷ್ ಅವರ ಒಂದು ವ್ಯವಸ್ಥೆ ನೋಡ್ಬೋದು. ನಾವು ಅದನ್ನು ನಮ್ಮ ಕಣ್ಣಾರೆ ಕಾಣ್ತೀವಿ. ಅದೇ ರೀತಿ ನಮ್ಮ ಸುತ್ತಮುತ್ತ ಹೊರವಲಯದಲ್ಲಿ ಕೂಡ ಕಾಣಬಹುದು. ಎಷ್ಟೋ ಜನರಾಗಿದ್ದು ಓಡಾಡ್ತಿರುವವರು ಕೇವಲ ಒಂದು 2-3 ತಿಂಗಳಲ್ಲಿ ಅವರು ಬೆಡ್ ವ್ಯವಸ್ಥೆಗೆ ಬರುವಂಥದ್ದು ನಾವು ನೋಡ್ತೀವಿ. ನಾವು ಪೇಪರಲ್ಲಿ ದಿನನಿತ್ಯ ನೋಡ್ತಾ ಇದ್ದೀವಿ. ಆರೋಗ್ಯದ ಬಗ್ಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಇಂತಹ ಸ್ವಾಗತ್ ಫ್ರೆಂಡ್ಸ್ನಾಗೆ ಸಂಘ ಸಂಸ್ಥೆಗಳು ಅದೆಷ್ಟೋ ಸಂಘ ಸಂಸ್ಥೆಗಳು ಬೇರೆ ಬೇರೆ ಶಿಬಿರಗಳನ್ನು ಆಯೋಜನೆ ಮಾಡ್ತಾರೆ. ಅಲ್ಲ ಏನಪ್ಪ ಅಲ್ಲ ಎಜೆ ಇರ್ಬೋದು, ಬೇರೆ ಬೇರೆ ಕೆಎಸ್ಎಕ್ ಇರ್ಬೋದು, ದೊಡ್ಡ ದೊಡ್ಡ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಗ್ರಾಮಾಂತರ ಪ್ರದೇಶಗಳಲ್ಲಿ ಆಯೋಜನೆ ಮಾಡ್ತಾರೆ. ಅದರ ಒಂದು ಫಲಾನುಭವ ಕೇವಲ ಒಂದು 100ರಲ್ಲಿ 20% ಮಾತ್ರ ಪಡೆದುಕೊಳ್ಳುವುದು ನಮ್ಮ ಒಂದು ದೌರ್ಭಾಗ್ಯ. ಆದ ಕಾರಣ ಈಗಾಗಲೇ 24ನೇ ವರ್ಷದ ಈ ಸ್ವಾಗತ್ ಫ್ರೆಂಡ್ಸ್ನ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ವೈದ್ಯಕೀಯವಾಗಿರ್ಬೋದು, ಸಾಮಾಜಿಕ ಇರ್ಬೋದು, ಶೈಕ್ಷಣಿಕ ಇರ್ಬೋದು, ಆರೋಗ್ಯದ ಶಿಬಿರದಂತಹ ಎಷ್ಟೋ ಸಮಾಜಮುಖಿ ಕೆಲಸಗಳನ್ನು ಮಾಡಿರುವಂತಹ ಸ್ವಾಗತ್ ಫ್ರೆಂಡ್ಸ್ನ ಅಧ್ಯಕ್ಷರು, ಅದೇ ರೀತಿ ಸರ್ವ ಪದಾಧಿಕಾರಿಗಳು, ಒಂದು ನವ ಯುವಕರಿಗೆ ನಾನು ನನ್ನ ಮನದಾಳದ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಇನ್ನು ಮುಂದಕ್ಕೆ ಲಯನ್ಸ್ ನಂತಹ ಸೇವಾ ಸಂಸ್ಥೆಯಲ್ಲಿ ತೊಡಗಿಸಿ ಇವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಇರುವಂತಹ ಬೇರೆ ಬೇರೆ ಕ್ರೋಢೀಕರಣದ ಒಂದು ಕೆಲಸವನ್ನು ಕೂಡ ಮಾಡಬೇಕಾಗ್ತದೆ. ಯಾಕಂದ್ರೆ ಸ್ವಾಗತ್ ಫ್ರೆಂಡ್ಸ್ನವರು ಈಗಾಗಲೇ ಸಿಸ್ಟರ್ನವರು ಹೇಳಿದ್ರು, ಮುಂದಿನ 25ನೇ ವರ್ಷಕ್ಕೆ 25 ಕಾರ್ಯಕ್ರಮಗಳು ನೀಡಬೇಕು ಅಂತ ಹೇಳುದು ಹೌದು ಸಹಜ. ಯಾಕೆಂದ್ರೆ ಆ ಯುವಕರ ಒಂದು ಶಕ್ತಿ, ಅದರೊಟ್ಟಿಗೆ ನಮ್ಮೆಲ್ಲರ ಸಹಕಾರ ಪ್ರೋತ್ಸಾಹದಿಂದ ಮಾತ್ರ ಇಂಥ ಕಾರ್ಯಕ್ರಮಗಳನ್ನು ಆಯೋಜಿಸಲಿಕ್ಕೆ ಅವರಿಗೆ ಶಕ್ತಿ ತುಂಬುತ್ತದೆ. ಅಂತ ಶಕ್ತಿ ಅವರಿಗೆ ದೇವರು, ಎಲ್ಲಾ ಧರ್ಮದ ದೇವರುಗಳು ಸಹಕಾರ ಕೊಡಲಿ. ಈ ಸ್ವಾಗತ್ ಫ್ರೆಂಡ್ಸ್ನ ಕಾರ್ಯಕ್ರಮ 25ನೇ ವರ್ಷದಲ್ಲಿ ಸಿಸ್ಟರ್ ಹೇಳಿದಾಗೆ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಿ. ಈ ಒಂದು ಜಿಲ್ಲೆ ಮಾತ್ರ ಅಲ್ಲ, ರಾಜ್ಯಕ್ಕೆ ಮಾದರಿಯಾಗಿರುವಂತಹ ಸ್ವಾಗತ್ ಫ್ರೆಂಡ್ಸ್ ಇಲ್ಲಿ ನಿರೂಪಣೆ ಆಗಲಿಕ್ಕೆ ದೇವರ ಆಶೀರ್ವಾದ ಅವರಿಗೆ ಲಭಿಸಲಿ ಅಂತ ಹೇಳುತ್ತಾ 25 ವರ್ಷಕ್ಕೆ ಪ್ರಥಮವಾಗಿ ನಾವು ಸ್ವಚ್ಛತೆಗೆ ಗಮನ ಕೊಡುವುದು. ಎರಡನೇ, ಮಕ್ಕಳ ಮತ್ತು ಮಹಿಳೆಯರ ಕ್ರೀಡಾಕೂಟ ಮತ್ತು ಅವರ ಚಟುವಟಿಕೆಗಳನ್ನು, ಅವರ ಪ್ರತಿಭೆಯನ್ನು ಬೆಳಗಿಸುವಂತಹ ಕಾರ್ಯಕ್ರಮವನ್ನು ತಮ್ಮಲ್ಲಿ ಹಮ್ಮಿಕೊಳ್ಳುವುದು. ವೃದ್ಧಾಶ್ರಮಕ್ಕೆ ಭೇಟಿ, ಗೋ ಆಶ್ರಮಕ್ಕೆ ಭೇಟಿ, ಶೈಕ್ಷಣಿಕ ಪ್ರವಾಸ, ಕಾನೂನಿನ ನೆರವು,
ಪ್ರತಿಯೊಂದು ಕಾರ್ಯಕ್ರಮ ನಡೆಯುವಾಗ ಕಾನೂನಿನ ನೆರವು ಅತ್ಯಗತ್ಯ. ಈ ಕಾನೂನಿನ ನೆರವನ್ನು ಪಡೆಯಲು ನಮ್ಮಲ್ಲಿ ನ್ಯಾಯಾಧೀಶರಿದ್ದಾರೆ, ನಮಗೆ ಸಲಹೆ ಕೊಡ್ತಿದ್ದಾರೆ. ಹಾಗೂ ನಾವು 2-3 ನ್ಯಾಯಾಧೀಶರನ್ನು ಬೇರೆ ಮುಕ್ತವಾಗಿ ನಮಗೆ ಬೇರೆ ಬೇರೆ ಕಾನೂನು ಅಲ್ಲಿ ಕ್ರಿಮಿನಲ್, ಸಿವಿಲ್ ಬೇರೆ ಬೇರೆ ವ್ಯಾಜ್ಯಗಳಿರುವಾಗ ನಮಗೆ ಯಾವ ರೀತಿ ನಾವು ಜನಸ್ಪಂದನೆ ಮಾಡಬೇಕು, ಜನಗಳೊಂದಿಗೆ ಹೇಗೆ ಹೊಂದಿಕೊಳ್ಳಬೇಕು, ಈ ಎಲ್ಲ ಬಗೆಯನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ನಾವು ಇದಕ್ಕೆ ಒಂದು ಯೋಜನೆಯನ್ನು 12 ತಿಂಗಳಲ್ಲಿ 12 ಕಾರ್ಯಕ್ರಮ ಖಂಡಿತವಾಗಿ ನಾವು ಮಾಡ್ತೇವೆ ಅಂತ ನಿಮ್ಮ ಮುಂದೆ ಆಶ್ವಾಸನೆಯನ್ನು ನೀಡುತ್ತೇವೆ. ಇನ್ನು ನಾವು ಹೇಳಬೇಕು, ವೇದಿಕೆಯಲ್ಲಿ ನಮಗೆ ಡಾಕ್ಟರ್ನವರು ಆರೋಗ್ಯದ ಬಗ್ಗೆ, ಹಲ್ಲಿನ ಬಗ್ಗೆ, ಕಣ್ಣಿನ ಬಗ್ಗೆ, ಹೃದಯದ ಬಗ್ಗೆ ತಮಗೆ ಬೇಕಾದಂತ ಸಲಹೆ ಮುಖ್ಯವಾಗಿ ನಮ್ಮ ಪೂರ್ವಜರು ಏನು ಮಾಡಿದ್ದಾರೆ. ಮೊದಲಾಗಿ ಅವರು ಸೂರ್ಯ ಉದಯಕ್ಕೆ ಮೊದಲು ಎದ್ದು ತಮ್ಮ ನಿತ್ಯದ ಚಟುವಟಿಕೆಗಳನ್ನು ಮಾಡಿ, ಇದು ಆರೋಗ್ಯಕ್ಕೆ ಅತ್ಯುತ್ತಮವಾದ ಒಂದು ಸಲಹೆ. ಇದನ್ನು ನಮಗೆ ನ್ಯಾಯಾಧೀಶರು ಹೇಳಿದರು, ಡಾಕ್ಟರ್ನವರು ಹೇಳಿದರು, ಸಾಮಾಜಿಕ ಕಾರ್ಯಕರ್ತರು ಅದನ್ನು ಹೇಳಿದರು. ಆದರೂ ನಾವು ಯಾಕೆ ಮಾಡುವುದಿಲ್ಲ? ನಿದ್ರೆ ಹೆಚ್ಚಿ ಸೂರ್ಯ ಉದಯ ಆದ ಮೇಲೆ ಎದ್ದವರಿಗೆ ರೋಗ ಖಂಡಿತ. ಈ ಮಾತನ್ನು ಎಲ್ಲಾ ಪುಸ್ತಕದಲ್ಲಿ ಪೂರ್ವಜರು ಹೇಳಿದ್ದಾರೆ. ನಾವು ಯಾವ ಮೊದಲಿನ ಪುಸ್ತಕವನ್ನು ಓದುವಾಗ ಸೂರ್ಯಾಸ್ತಮಾನದ ನಂತರ ಎದ್ದರೆ ನೀವು ಆಲಸಿಗಳಾದರೆ ನಿಮಗೆ ರೋಗ ಖಂಡಿತ. ಕಟ್ಟಿಟ್ಟ ಬುತ್ತಿ ನಮ್ಮ ಮಾತನ್ನು ತಮ್ಮ ಮುಂದೆ ಹೇಳಿರುವುದು ಸದ್ಯ. ಇಲ್ಲಿ ನಮಗೆ ನಮ್ಮ ಸಂಸ್ಥೆಗೂ ಶ್ರೀಯುತರ ಲಕ್ಷ್ಮಣ ಭಕ್ಕನಗರ, ಭಾಸ್ಕರ ತೆಂಗಿನಿತ್ತಲು, ಗೋಪಾಲಣ್ಣ ಇಂಥವರ ಮುಂದಾಳೋಚನೆಯಲ್ಲಿ ಮುಂದರ ಜಾಗೃತಿಯಿಂದ ನಾವು ತುಂಬಾ ಅಭಿವೃದ್ಧಿಯನ್ನು ಈ ಕ್ಲಬ್ ಪಡೆದಿದೆ. ಸ್ವತಃವಾಗಿ ಕೆಲವು ಕಾರ್ಯಕ್ರಮವನ್ನು ನಿರ್ಣಯಿಸುವಂತಹ ಶಕ್ತಿ ಅವರಲ್ಲಿದೆ. ಈ ರೀತಿ ಅವರಿಗೆ ಮುಂದಕ್ಕೆ ಬರಲಿ ಹಾಗೂ ಆಶಿಸಲಿ ಎಂದು ಪ್ರಾರ್ಥಿಸುತ್ತಾ ನಾನು ಇವರಿಗೆ ಒಂದು ಸಲಹೆಯನ್ನು ನೀಡುತ್ತೇವೆ. ಇನ್ನೊಂದು ಮುಖ್ಯ ಸೂಚನೆ, ನಮ್ಮ ಈ ವಠಾರದಲ್ಲಿರುವ ಹಿರಿಯ ನಾಗರಿಕರು ಅಂದರೆ 60 ವರ್ಷದಿಂದ ಮೇಲೆ ಪಟ್ಟವರು ತಮ್ಮಲ್ಲಿ ಇರುವ ರುಜುವಾತು ತನ್ನು ನೀಡಿದರೆ ಅವರಿಗೆ ಹಿರಿಯ ನಾಗರಿಕರ ಗುರುತಿನ ಚೀಟು ಮಾಡಿಕೊಡಲಾಗುವುದು. ಈ ತರ ಮುಂದಾಳತ್ವವನ್ನು ನಾನೇ ವಹಿಸಿಕೊಂಡಿರುವೆನು. ಈಗ ನಮಗೆ ಇವತ್ತು ಕೊಟ್ಟವರಿಗೆ ಎಲ್ಲರೂ ಧರ್ಮಾರ್ಥವಾಗಿ ಮಾಡುವ ಆಶ್ವಾಸನೆಯನ್ನು ತಮ್ಮ ಮುಂದೆ ನೀಡುವೆನು. ಹಾಗೆ ಈ ಕಾರ್ಯಕ್ರಮ ನಿರೂಪಣೆ ಮಾಡಿದಂತ ಅರುಣ್ ಉಲ್ಲಾಲ್ ಅವರಿಗೆ ಸ್ವಾಗತ ಪಂಥನ ಅಧ್ಯಕ್ಷರು ಶೇಖರ್ ಅವರು ಒಂದು ಕಿರುಕಾಣಿಕೆಯನ್ನು ಕೊಡಬೇಕಾಗಿ ವಿನಂತಿ. ಅರುಣ್ ಉಲ್ಲಾಲ್. ಹಾಗೆ ಭಜನೆ ಹೇಳಿದಂತ ಮಕ್ಕಳು ವೇದಿಕೆ ಬರಬೇಕಾಗಿ ವಿನಂತಿ. ಈ ಸಮಾರಂಭದ ಸಭಾಧ್ಯಕ್ಷತೆ ವಹಿಸಿದರು ನಮಗೆಲ್ಲರಿಗೂ ಮಾರ್ಗದರ್ಶಕರು ಮತ್ತು ಸ್ವಾಗತ ಗೌರವ ಸಲಹೆಯಿದ್ದಾರೆ. ಜೊತೆಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ತೊಡಗಿಸಿರುವ ಸಾಮಾಜಿಕ ಚಟುವಟಿಕೆಗಳಲ್ಲಿ ಇದು ಮಗುವಾಗಿ ದೊಡ್ಡದಾಗಿ ಈಗ 24ನೇ ವರ್ಷಕ್ಕೆ ಕಾಯಿದೆ. ಈ 24ನೇ ವರ್ಷ ಮೊದಲು 21 ವರ್ಷ 22 ವರ್ಷದ ಅವಧಿಯಲ್ಲಿ ಏನು ಮಾಡಿದೆ ಈ ಪ್ರಶ್ನಾಂತರ ನಮ್ಮಲ್ಲಿ ಬರಬಹುದು. ಈಗ ನಾವು ಇವರಿಗೆ ಒಬ್ಬರು ಮಾರ್ಗದರ್ಶಕರಾಗಿ ನಮ್ಮ ಗೋಪಾಲಣ್ಣ, ಭಾಸ್ಕರ ತೆಂಗಿನಿತ್ತು, ಲಕ್ಷ್ಮಣ ಭಕ್ಕನಗರ, ನಾವು ಈಗೆಲ್ಲ ನಾವು ಹಿರಿಯರು ಮಾರ್ಗದರ್ಶನ ಅವರ ಹಂತಕ್ಕೆ ಬಂದಾಗ ಅಂದರೆ
ಉರುಳಿಯ ನೆನಪಿನ ಕಾಣಿಕೆಯನ್ನು ಕೊಂಡೊಯ್ಯುವಂತೆ ಅರ್ಥದಲ್ಲಿ ಈ ಆಕರ್ಷಕವಾಗಿರುವಂತಹ ಸ್ಮರಣ ಕಾಣಿಕೆಯನ್ನು ಅಭಿನಂದಿಸಿ ಭಾಸ್ಕರ ಹಾಗೆ ಸಭಾಧ್ಯಕ್ಷರಲ್ಲಿ ವಹಿಸಿರುವ ಶ್ರೀ ನಾರಾಯಣ ನವಿ ಸದಸ್ಯರಾಗಿ ಮನವಿ ಅವರು ವೇದಿಕೆ ಬಂದು ಶ್ರೀಮತಿ ಗಣೇಶ್ ಹಾಗೆ ಶ್ರೀ ಗೋಪಾಲ ಶ್ರೀಮತಿ ಮಹಾಲಕ್ಷ್ಮಿ ಶ್ರೀಯುತ ರಿಚರ್ಡ್ ವೇಗಸ್ ಸುಮನ್ ವಿಶ್ವನಾಥ್ ಅವರು ವೇದಿಕೆ ಬಂದು